ನಮಸ್ಕಾರ ವೀಕ್ಷಕರೇ. ತುಳುನಾಡಿನಲ್ಲಿ ಕಾರ್ಮಿಕ ಮೆರೆದ ಕೋಟಿ ಚೆನ್ನೈಯರು. ಗರಡಿಯಲ್ಲಿ ನಡೆಯುತ್ತಿತ್ತು ಯುದ್ಧ ತರಬೇತಿ. ಈ ಗರಡಿಗಳಲ್ಲಿ ನಡೆಯುವ ನೇಮೋತ್ಸವದ ಹಿನ್ನೆಲೆ ಏನು, ಮಹತ್ವ ಏನು, ಇದೇ ಈ ಹೊತ್ತಿನ ವಿಶೇಷ. ನಮ್ಮೂರ ಗರಡಿಗಳು. ನಾನು ಆದಿತ್ಯ. ಎಸ್ ವೀಕ್ಷಕರೇ, ನಮ್ಮ ಈ ತುಳುನಾಡು ಹಲವಾರು ಆಚರಣೆಗಳಿಗೆ ಸೀಮಿತ. ನಾಗಾರಾಧನೆಯಾಗಿರ್ಬೋದು, ಭೂತಾರಾಧನೆಯಾಗಿರ್ಬೋದು, ದೈವಾರಾಧನೆಯಾಗಿರ್ಬೋದು, ಇದಕ್ಕೆ ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನಮಾನವಿದೆ. ಹಾಗೆಯೇ ಗರಡಿಗಳಲ್ಲಿ ನಡೆಯುವ ಬ್ರಹ್ಮ ಬೈದರ್ಕಳ ಜಾತ್ರೆ ಆಗಿರ್ಬೋದು, ನೇಮೋತ್ಸವವಾಗಿರ್ಬೋದು, ಇದಕ್ಕೆ ಬಹಳ ಗಟ್ಟಿಯಾದ ಒಂದು ಹಿನ್ನೆಲೆ ಇದೆ, ಮಹತ್ವ ಇದೆ. ಹಾಗಾದರೆ ಈ ಜಾತ್ರೆಯ ಹಿನ್ನೆಲೆ ಏನು, ಇದರ ಮಹತ್ವ ಏನು, ಇದರ ನಿಲುವು ಏನು, ಇದರ ಕುರಿತು ನಾವು ಇವತ್ತು ಚರ್ಚೆಯನ್ನ ಮಾಡಲಿಕ್ಕಿದ್ದೇವೆ. ನಮ್ಮೊಂದಿಗೆ ಚರ್ಚೆಯನ್ನ ಮಾಡಲು ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಮೊದಲವರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಬಗ್ಗ ಪೂಜಾರಿಯವರು ನಮ್ಮೊಂದಿಗಿದ್ದಾರೆ. ಕುತ್ಯಾರು ಕೇಂದ್ರ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಯ ಬಗ್ಗ ಪಟ್ಟದ ಗಡಿ ಪ್ರಧಾನರು. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ಕಾರ. ಹಾಗೂ ಸುರೇಶ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಕಲತ್ತೂರು ಗರಡಿಯ ದರ್ಶನ ಪೂಜಾರಿ ಅವರು. ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಮೊದಲನೇದಾಗಿ ಬಗ್ಗ ಪೂಜಾರಿ ಅವರೇ, ಈ ಒಂದು ಆಚರಣೆ ನೇಮೋತ್ಸವ ಇರುವಂತದ್ದು, ಇದರ ತಯಾರಿ ಯಾವ ರೀತಿ ನಡೆಯುತ್ತೆ? ಸಾಧಾರಣವಾಗಿ ಸ್ವಾಮಿ ಬ್ರಹ್ಮೇರ್ ಬೈದರ್ಲೆ ಸರ್ವಸಾಧಾರಣವಾಗಿ ಗರಡಿ ಎಂಬ ಪರಿಕಲ್ಪನೆಯಲ್ಲಿ ಗರಡಿಯಲ್ಲಿ ಪ್ರಥಮವಾಗಿ ಸಂಕ್ರಾಂತಿ ಪೂಜೆ ಎಂಬುದಿದೆ. ಆನಂತರ ವರ್ಷಾವಧಿ ನೇಮ. ಈಗ ಜನ ಇದಕ್ಕೆ ಬೇಕಾಗಿ ಪ್ರತಿ ದಿವಸ ಮಂಗಳವಾರ ಪೂಜೆ ಇತ್ಯಾದಿ ಮಾಡಿಕೊಂಡು ಆರಾಧನೆ ಮಾಡ್ತಾರೆ. ಆದರೆ ದೇವಾಲಯ ಹಾಗೂ ದೈವಸ್ಥಾನದ ಪರಿಕಲ್ಪನೆಯಲ್ಲಿ ಗರಡಿಗೆ ತನ್ನದೇ ಆದ ಒಂದು ಸಂಪ್ರದಾಯವಿದೆ. ಅತಿ ಶುದ್ಧತೆಯಿಂದ ಭಾಳ ಮೈಲಿಗೆಯಿಂದ ಮಾಡುವಂಥ ಒಂದು ವಿಧಿವಿಧಾನ ಗರಡಿಯಲ್ಲಿದೆ. ಇದನ್ನು ಮಾಡೋದಕ್ಕೆ ನಾವು ತುಂಬ ಅಂದರೆ ದೇವಾಲಯದ ಮಾಡೋದಕ್ಕಿಂತ ದೈವಸ್ಥಾನ ಮಾಡೋದಕ್ಕೆ ಗರಡಿಯಲ್ಲಿ ಮಾಡುವ ಪೂಜೆ ವಿಧಿವಿಧಾನಗಳಿಗೆ ನಾವು ಪೂಜಾರಿಗಳಾಗಲಿ ಗಡಿ ಪ್ರಧಾನ ದರ್ಶನ ಪೂಜಾರಿಗಳಾಗಲಿ ಅಷ್ಟೊಂದು ಮೈಲಿಗೆ ನೇಮನಿಷ್ಠೆಯಲ್ಲಿ ಮಾಡಬೇಕು. ಇದು ಸಾಧಾರಣ ದೀಪಾವಳಿಯ ನಂತರ ಗರಡಿಗಳಲ್ಲಿ ಜಾತ್ರೋತ್ಸವ ಪ್ರಾರಂಭವಾಗ್ತದೆ. ಅದಕ್ಕೆ ಊರಿನವರು ನಾವೆಲ್ಲ ಸೇರಿಕೊಂಡು ನಮ್ಮ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ 16 ಕಟ್ಲೆ ಅಂತ ಆ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೇವೆ. ಸುರೇಶ್ ಪೂಜಾರಿ ಅವರೇ, ಈ ಒಂದು ನೇಮೋತ್ಸವ ನಡೆಯುವಂಥದ್ದು, ಗರಡಿಗಳಲ್ಲಿ ನಡೆಯುವಂಥ ಈ ಒಂದು ನೇಮೋತ್ಸವ, ಇದರ ಹಿನ್ನೆಲೆ ಏನು? ಮುಖ್ಯವಾಗಿ ಹೇಳುವುದೇನೆಂದರೆ, ಅವರು ಮುಖ್ಯವಾಗಿ ಅವರು ಹುಟ್ಟಿ ಬೆಳೆದದ್ದು ಪಡುಮಲೆಯಲ್ಲಿ, ಆಮೇಲೆ ಪಂಜಕ್ಕೆ ಬಂದರು, ಪಂಜಸೀಮೆಗೆ ಬಂದ ಆಮೇಲೆ ಎಡ್ಮೂರಲ್ಲಿ ಅವರು ಏನು ಸೈನ್ಯ ಕಟ್ಟಿಕೊಂಡು ಎಡ್ಮೂರು ಬಲ್ಲಾಳರ ಮನೆತನದಲ್ಲಿ ಆ ಸಮಯದಲ್ಲಿ ಎಡ್ಮೂರು ಬಲ್ಲಾಳರಿಗೆ ಆಕ್ರಮಣ ಆಗುವಾಗ 7 ಹಗಲು 8 ರಾತ್ರಿ ಅಂತ ಯುದ್ಧವನ್ನು ತುಳುವಿನಲ್ಲಿ ಹೇಳ್ತಾರೆ. ಕೊಲ್ಲಲ ಬಾಕಿ 2 ಆದನೆ ಅದನ್ನು ಸಾಧನೆ ಪಂಪಿನ ಹಾಗೆ ಒಂದು ಮಾತುಂಟು. ಆ ಪ್ರಕಾರ ಅದನ್ನು ಅವರ ಜೀವಿತ ಕಾಲದಲ್ಲಿ ಏನು ಮಾಡಿದ್ದಾರೆ, ಅದು ಸಾಧನೆ ಏನು ಮಾಡಿದ್ದಾರೆ, ಯುದ್ಧವನ್ನು ಏನು ಜಯಿಸಿದ್ದಾರೆ, ಅದನ್ನು ಈ ಜನಮಾನಸದಲ್ಲಿ, ಈ ಕಾಲದ ಜನಮಾನಸದಲ್ಲಿ ತೋರಿಸುವಂಥ ವಿಚಾರವನ್ನು ಒಂದು ರಾತ್ರಿಯಲ್ಲಿ ತೋರಿಸುವ ಪರಿಕಲ್ಪನೆ. ಅದೊಂದು ಪ್ರಾರ್ಥನಾ ಮುಖಾಂತರವಾಗಿ ಅಥವಾ ಅವರು ನೇಮೋತ್ಸವದಲ್ಲಿ ಯಾವ ರೀತಿಯಾಗಿ ಇದು ಮಾಡ್ತಾರೆ, ಅದೊಂದು ಪರಿಕಲ್ಪನೆ ಈಗ ಈ ಜನಮನಸ್ಸಲ್ಲಿ ತೋರಿಸುವಂಥ ವಿಚಾರ ಇತ್ತು. ಪಾರ್ದಾನ ಅನ್ನುವಂಥದ್ದು ಬಹಳ ಮಹತ್ವವಾಗಿ ಸಂಬಂಧಪಟ್ಟ ನಿಜವಾಗಿ ಬ್ರಹ್ಮ ಬೈದರ್ಕಳಗಳಿಗೆ. ಹಾಗಿರುವಾಗ ಈ ಪಾರ್ದಾನಕ್ಕೂ ಮತ್ತು ಇದಕ್ಕೂ ಏನು ಸಂಬಂಧ? ಅಂದರೆ ಪಾರ್ದಾನದಲ್ಲಿ ನಿಲುವಿದೆಯಾ, ಇದರ ಕುರಿತು ಏನಾದರೂ ಸ್ಪಷ್ಟನೆ ಇದೆಯಾ? ಅಥವಾ ಮುಖ್ಯವಾಗಿ ಅಂದರೆ ಪಾರ್ದನ ಅಂದರೆ ಬೀರ ಅಂತಾರೆ. ಪಾರ್ದನ ಅಂದರೆ ಭೂತಾರಾಧನೆಯಲ್ಲಿ ಕೂಡ ಪಾರ್ದನ ಅಂತ ಬರುತ್ತೆ, ಬೇರೆ ಸಿರಿಗಳ ವಿಚಾರದಲ್ಲಿ ಕೂಡ ಪಾರ್ದನ ಅಂತ ಬರುತ್ತೆ. ಅದೇ ಕೋಟಿ ಚೆನ್ನೈಯರ ವಿಚಾರದಲ್ಲಿ ಬೀರ ಅಂತ ಹೇಳ್ತಾರೆ, ಆರಿ ಬೀರ ಅಂತ ಹೇಳ್ತಾರೆ, ಬಂಟರ ಸಂಧಿ ಅಂತ ಹೇಳ್ತಾರೆ. ಯಾವೊಂದು ಕಾರಣದಲ್ಲಿ ಈಗ ಏನು ಸೇವೆ ಮಾಡ್ತಾರೆ ಪರವರು, ಅವರ ಮುಖಾಂತರವಾಗಿ ಆಡು ಭಾಷೆಯಲ್ಲಿ ಬಂದಂಥ ವಿಚಾರ, ಹಾಗೂ ನಮ್ಮ ಹಿರಿಯರೇನು ಪೂರ್ವಿಕರು ಏನಿದ್ರು ಅವರ ಆಡು ಭಾಷೆಯಲ್ಲಿ ಬಾಯಿಂದ ಬಾಯಿಗೆ ಬಂದಂಥ, ಅವರ ಮೌಖಿಕವಾಗಿ ಬಂದಂಥ ವಿಚಾರ, ಅಂದರೆ ಅವರ ಇತಿಹಾಸವನ್ನು ತಿಳಿಸಿಕೊಡುವಂಥದ್ದು. ಅಂದರೆ ಹೀಗೆ ಆಗಿದೆ ಅಂತ ಪಾರ್ದನ ಅಂದರೆ ಇವರದ ನಮ್ಮ ಕೋಟಿ ಚೆನ್ನೈಯರ ವಿಚಾರದಲ್ಲಿ ಬಂಟರ ಸಂಧಿ ಬೀರ ಅಂತಾರೆ, ಹಾರಿ ಬೀರ ಅಂತಾರೆ. ಎಸ್ ಬಗ್ಗ ಪೂಜಾರಿ ಅವರೇ, ಎಲ್ಲ ಗರಡಿಗಳಲ್ಲೂ 2 ದಿವಸ ಜಾತ್ರೆ ನಡೆಯುವಂಥದ್ದು, ಕೊನೆಯ ದಿನದಲ್ಲಿ ಬ್ರಹ್ಮ ಬೈದರ್ಕಳ ಜಾತ್ರೆ ನಡೆಯುವಂಥದ್ದು, ಇದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ? ಮೊದಲಿನ ದಿನ ದೈವದೇವರುಗಳ ಒಂದು ಆಚರಣೆಯಾಗಿ ಕೋಲವಾಗಿ, ನಂತರ ಒಂದು ಬ್ರಹ್ಮ ಬೈದರ್ಕಳ ನೇಮೋತ್ಸವ ಜರುಗುವಂಥದ್ದು. ಇಲ್ಲಿ ತೆಂಕು ರಾಜ್ಯದ ಹುಟ್ಟು ಬಡಗು ರಾಜ್ಯದ ಕಟ್ಟು ಅಂತ ಬರ್ತದೆ. ಇಲ್ಲಿ
ಇಲ್ಲಿ ಪಡು ಕರಾವಳಿಯಲ್ಲಿ ಬ್ರಹ್ಮ ಬೈದೇರುಗಳೇ ಪ್ರಧಾನ. ಮೂಡುಭಾಗಕ್ಕೆ ಹೋದರೆ ಸಾಧಾರಣ ಅಲ್ಲಿ ಬೇರೆ ಕೊಡಮಣತಾಯ ದೈವ ಇತ್ಯಾದಿ ಪರಿವಾರ ದೈವಗಳು ಪ್ರಧಾನವಾಗಿರ್ತದೆ. ಅದು ಯಾವ ರೀತಿ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ. ಆ ಬಂದದ್ದನ್ನು ನಾವು ಆಚರಿಸಿಕೊಂಡು ಹೋಗ್ತೇವೆ. ಹಳ್ಳಿಗಳಲ್ಲೆಲ್ಲ ಈಗ ಎಡಮೂರಲ್ಲಿ ಇಷ್ಟ ದೇವತೆಗಳು ಇಂಥ ಆ ನೇಮಗೆ ಕೊನೆಗೆ ಬ್ರಹ್ಮಬೈದರ್ಗಳ ಜಾತ್ರೆ ಭಾಳ ವಿಜೃಂಭಣೆಯಿಂದ ಜರುಗ್ತದೆ. ಇದು ಈ ರೀತಿ ಅಲ್ಲಲ್ಲಿ ಒಂದೊಂದು ರೀತಿಯ ಆ ಪ್ರಧಾನಪಟ್ಟಂಥ ಗ್ರಾಮದ ದೈವಗಳಿಗೆ ಮುಂದಿಟ್ಟುಕೊಂಡು ಮಾಡುವಂಥ ಒಂದು ಜಾತ್ರಾ ಮಹೋತ್ಸವ. ಆದರೆ ಪಡು ಕರಾವಳಿಯಲ್ಲಿ ಯಜಮಾಡಿಯಿಂದ ಈ ಕಡೆ ಬಂದರೆ ನಾವು ಬ್ರಹ್ಮಬೈದರುಗಳೇ ಭಾಳ ದೊಡ್ಡ ಜಾತ್ರೆ ನಮಗಿಲ್ಲಿ. ಆದರೆ ಮೂಡು ಸೈಡ್ ಹೋದರೆ ಅಲ್ಲಿ ದೈವಗಳಿಗೆ ಆಗಿ ಪ್ರಧಾನವಾಗಿ ಅಲ್ಲ, ಆ ಜಾತ್ರೆ ಆಗಿ ನಂತರ ಬೈದರ್ಗಳ ಜಾತ್ರೆ ಯಶಸ್ವಿಯಾಗಿ ಜರುಗ್ತಾ ಇದೆ. ಈಗ ಈ ಒಂದು ಗರಡಿಗಳಲ್ಲಿ ನೇಮೋತ್ಸವ ಜರುಗುವಂಥದ್ದು ದೀಪಾವಳಿ ನಂತರ ಜರುಗುವಂಥದ್ದು ಒಂದು ದಿನಕ್ಕೆ ಸೀಮಿತವಾಗಿರ್ಬೋದು, 2 ದಿನಕ್ಕೆ ಸೀಮಿತವಾಗಿರ್ಬೋದು. ಆದರೆ ವರ್ಷವಿಡೀ ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಆಚರಣೆ ನಡೆಯುತ್ತಾ? ಅಂದ್ರೆ ತಂಬಿಳಾಗಿರ್ಬೋದು, ಆ ರೀತಿ ಏನಾದರೂ ನಡೆಯುತ್ತಾ ಗರಡಿಗಳಲ್ಲಿ? ಇದರ ಬಗ್ಗೆ ಹೇಳೋದಾದ್ರೆ ವಿಸ್ತಾರವಾಗಿ. ಮುಖ್ಯವಾಗಿ ನಮ್ಮ ಪರಿಸರದ ಬಗ್ಗೆ ಕರಾವಳಿ ಪಡು ಕರಾವಳಿ ಭಾಗದಲ್ಲಿ ಹೇಳೋದಾದರೆ ಎಲ್ಲೂರು ಆರುಮಾಗಣೆ ಅಂತ ಉಂಟು. ಎಲ್ಲೂರು ಆರುಮಾಗನೆಗೆ ಪ್ರಥಮತವಾಗಿ ಬಂದದ್ದು ಎಲ್ಲೂರು ದೇವರ ಪಾದ ಹಿಡಿಲಿಕ್ಕೆ ಬಂದಂಥ ಕೋಟಿ ಚೆನ್ನೈಯರು. ಅಲ್ಲಿ ಪ್ರಥಮತವಾಗಿ ಅವರ ಪಾದ ಹಿಡಿದು ಆಟಿ ತಿಂಗಳಲ್ಲಿ ಬಂದು ಆಷಾಢ ಮಾಸದಲ್ಲಿ ಬಂದಿದ್ದು. ಅದಕ್ಕೆ ಆಟಿ ತಿಂಗಳಲ್ಲಿ ಆಟಿ ಅಗೆಲ್ ಅಂತ 6 ಗರಡಿಯಲ್ಲಿ, ಈಗ 7 ಗರಡಿ ಆಗಿದೆ, 6 ಗರಡಿಯಲ್ಲಿ ನಡೀತಾ ಉಂಟು. ಅದು ಪದ್ಧತಿ. ಇದು 66-30 ಗರಡಿ ಎಲ್ಲಿಯೂ ಇಲ್ಲ. ಆಟಿ ಬೇರೆ ಯಾವ ಕಡೆಯಲ್ಲಿ ಆಟಿ ತಿಂಗಳಲ್ಲಿ ಬಾಗಿಲು ತೆರೀಲಿಕ್ಕಿಲ್ಲ. ನಿತ್ಯ ಪೂಜೆ ಇರುವಂಥದ್ದು ಈಗಿನ ಕಾಲದಲ್ಲಿ ನಡೀತಾ ಉಂಟು, ಹಾಗೆ ತೆರೀತಾರೆ. ಆದರೆ ಪೂರ್ವಕಾಲದ ಪದ್ಧತಿ ಪ್ರಕಾರ ಆಟಿ ತಿಂಗಳಲ್ಲಿ ಬಾಗಿದೆ. ಆದರೆ ಎಲ್ಲೂರು ಆರುಮಾಗನೆಯಲ್ಲಿ 6 ಗರಡಿಯಲ್ಲಿ ಆಟಿ ಅಗೆಲು, ಆಮೇಲೆ ಸೋನ ತಿಂಗಳಲ್ಲಿ ಶ್ರಾವಣ ತಿಂಗಳಲ್ಲಿ ನಡೆಯುವಂಥದ್ದು ಒಂದು ಶ್ರಾವಣದ್ದು ಅಗೆಲ್ ಅಂತ ಆಗುತ್ತೆ. ಆಮೇಲೆ ಚೌತಿ ಪೂಜೆ ಆಗುತ್ತೆ. ಶ್ರಾವಣದಲ್ಲಿ ಕೆಲವು ಕಡೆಯಲ್ಲಿ ಕೋಲಸ ಆಗುತ್ತೆ. ಈ ಕಡೆ ಬಡಗು ಸೈಡಲ್ಲಿ ಕೋಲಸ ಆಗುತ್ತೆ. ವರ್ಷಕ್ಕೆ 3 ಕೋಲ ನಡೆಯುತ್ತೆ, ನೇಮ ನಡೆಯುತ್ತೆ. ಸರಿ, ಬಗ್ಗಪೂಜಾರಿ ಅವರೇ, ಈಗ ಒಂದು ಗರಡಿಗೆ ಒಂದು ಅದಕ್ಕೆ ಸಂಬಂಧಪಟ್ಟ ಆಭರಣ ಆಗಿರ್ಬೋದು, ಭಂಡಾರ ಆಗಿರ್ಬೋದು ತಲುಪುವ ಮುಂಚೆ ಗರಡಿಯ ಮನೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಗರಡಿಗೂ ಮತ್ತು ಈ ಗುತ್ತಿನ ಮನೆ ಆಗಿರ್ಬೋದು ಇದಕ್ಕೆ ಏನು ಸಂಬಂಧ? ಒಂದು ಬ್ರಹ್ಮ ಬೈದರ್ಕಳಗಳ ಮೂಲ ಒಂದು ಭಂಡಾರ ಇರುವಂಥ ಮನೆ ಅಂತ ಹೇಳ್ತಾರೆ, ಇದಕ್ಕೂ ಮತ್ತು ಒಂದು ಜಾತ್ರೆಗೂ ಏನು ಸಂಬಂಧ? ನಿಜವಾಗಿ ನೋಡ್ತದೆ, ಇದು ಪಂಚವರ್ಣದ ಮಣ್ಣು, ಬ್ರಹ್ಮರ ಸೃಷ್ಟಿಯ ಈ ತುಳುನಾಡು. ಇಲ್ಲಿ ನಾವು ಪಂಚವರ್ಣದ ಪಂಚ ಜಾತಿಗಳನ್ನು ಎಲ್ಲದರನ್ನು ಒಗ್ಗೂಡಿಕೊಂಡು ಈ ಕೆಲಸ ಮಾಡಿಕೊಂಡು ಹೋಗ್ತೇವೆ. ಇಲ್ಲಿ ಗರಡಿ ಮನೆ ಎಂಬುದು ಹೆಣ್ಣಿಗೆ ಹೇಗೆ ಮುಗಿದಿ ಉಂಟ ಆ ರೀತಿ ಗರಡಿ ಮನೆ ಎಂಬುದು ಪ್ರಧಾನವಾಗಿದೆ, ಅಧಿಕಾರದ. ಆನಂತರ ಅಲ್ಲಿ ನೂಲುಪಾಲ ಅಂತ ಹೇಳ್ತೇವೆ, ಜೈನ ಮಡಸ್ಥಾನ ಅಂತ ಹೇಳ್ತೇವೆ, ಬಂಟರು ಹೇಳ್ತೇವೆ, ಮೊಗವೀರರು, ಪಟ್ನ ಈಗ ಕರೆಯುತ್ತಾ ಹೋಗ್ತೇವೆ. ಇಲ್ಲಿ ಹೆಚ್ಚಿನ ಕಡೆಯಲ್ಲೆಲ್ಲ ಗುತ್ತು ಬರ್ಕೆ ಅಂತ ಉಂಟು, ಅಲ್ಲಿ ಸಹ ಭಂಡಾರ ಸಹ ಉಂಟು. ಕೆಲವು ಕಡೆಯಲ್ಲಿ ಗರಡಿ ಮನೆಯಲ್ಲಿ ಸಹ ಉಂಟು. ಅದು ಯಾವ ರೀತಿಯಿಂದ ಭದ್ರತೆ ದೃಷ್ಟಿಯಿಂದ ಹಿಂದಿನ ಕಾಲದಲ್ಲಿ ಅದನ್ನು ಮಾಡಿಕೊಂಡು ಹೋಗಿದ್ದಾರೆ. ಈಗೆಲ್ಲ ಭದ್ರತೆ ಉಂಟಲ್ಲ, ಆದರೆ ಮುಂಚಿನ ಕಾಲದಲ್ಲಿ ಭದ್ರತೆ ದೃಷ್ಟಿಯಿಂದ ಎಲ್ಲೆಲ್ಲಿ ಭದ್ರತೆ ಉಂಟ ಅಲ್ಲಿ ಗುತ್ತು ಬರ್ಕೆ ಎಲ್ಲಿ ಆ ಭಂಡಾರ ಗರಡಿ ಮನೆ ಒಂದು ಪ್ರಧಾನವಾಗಿ ಬರುತ್ತೆ. ಈ ಗರಡಿ ಮನೆಯ ಹಿನ್ನೆಲೆ ಏನು, ಅಂದರೆ ಹೇಗೆ ಸಂಬಂಧಪಟ್ಟುತ್ತೆ ಇದು? ಕೋಟಿ ಚೆನ್ನೈಯರು ಅಲ್ಲಿ ಬಂದು ನೆಲೆ ನಿಲ್ಲುವಂಥದ್ದು, ಇದಕ್ಕೆ ಯಾವುದಾದ್ರೂ ಕಟ್ಟುನಿಟ್ಟಲು ಇದೆಯಾ? ಅಂದರೆ ಹಿನ್ನೆಲೆ ಏನು ಇದರದ್ದು? ಮುಖ್ಯವಾಗಿ ಅಂದರೆ ಕೋಟಿ ಚೆನ್ನೈಯರು ಬರುವಂಥದ್ದು ಹಿನ್ನೆಲೆ ಏನಿದ್ರೂ ಯಾವುದಾದ್ರೂ ಒಂದು ವ್ಯಕ್ತಿಯ ಮುಖಾಂತರ ಬರುವಂಥದ್ದು. ಒಂದು ವ್ಯಕ್ತಿಯ ಮುಖಾಂತರ ಬರುವಂಥದ್ದಾದರೆ ಒಂದು ಗರಡಿ ಮನೆ ಅಂದರೆ ಅದು ಬಿಲ್ಲವರದೊಂದಾಗುತ್ತೆ. ಹಾಗೆ ಆ ವ್ಯಕ್ತಿ ಮುಖಾಂತರ ಬರ್ತಾರೆ, ಇಲ್ಲ ಏನೋ ಗುತ್ತು ಮಡಸ್ಥಾನಕ್ಕೆ ಬರುತ್ತಾರೆ, ಹಾಗೆಲ್ಲ ಬರುತ್ತೆ. ಆದರೆ ಗರಡಿಗೆ ಅಧಿಕಾರ ಅಂದರೆ ಮುಖ್ಯವಾಗಿ ಬ್ರಹ್ಮಬೈದರ್ಕಳರಿಗೆ ಪೂಜೆ ಮಾಡುವಂಥ ಯಾರೇ ಆಗಿರ್ಬೋದು, ಯಾರಿಗೆ ಮಾಡಲಿಕ್ಕಂಥ ಅಧಿಕಾರ ಇಲ್ಲ. ಪೂಜೆ ಮಾಡುವಂಥ ಅಧಿಕಾರ ಇರೋದು ಬಿಲ್ಲವರಿಗೆ ಮಾತ್ರ ಎಂಬಂಥ ನಿರ್ಣಯ ಉಂಟು. ಅಂದರೆ ಜಾತಿ ಸಂಗತರು ಅಂತ ನಮ್ಮ ತುಳು ಭಾಷೆಯಲ್ಲಿ ಹೇಳ್ತಾರೆ. ಹಾಗೆ ಗರಡಿ ಮನೆಗೆ ಪ್ರಾಧಾನ್ಯತೆ ಅಂದರೆ ಅದುವೇ. ಅಂದರೆ ಬೈದರ್ಕಳಲು ದರ್ಶನದಲ್ಲಿ ಬೈದರ್ಕಳಂತ ಹೇಳಲಿಕ್ಕಿಲ್ಲ, ಬೈದರ್ಗಳಂತ ಹೇಳಬೇಕು ನಾವು. ಬೈದರ್ಕಳರಂದರೆ ಈಗಿನ ಕಾಲದಲ್ಲಿ ಹಾಗೆಲ್ಲ ಬಂದಿದೆ, ಆಧುನಿಕತೆ ವೈದಿಕದ ವಿಚಾರದಲ್ಲಿ ಆಗಿದೆ. ಬೈದರ್ಕಳ ಅಂದರೆ ಬೇರೆ ಆಗುತ್ತೆ. ದರ್ಶನದಲ್ಲಿ ಬೈದರ್ಗಳು ಏನು ಹೇಳ್ತಾರೆ, ಎಂಕಲ ಸಂಸಾರ, ಗರಡಿ ಮನೆಯನ್ನು ಎಂಕಲ ಸಂಸಾರ ಅಂತಾರೆ. ಅಂದರೆ ನಮ್ಮ ಫ್ಯಾಮಿಲಿ ಹಾಗೆ ಅಂತ. ಸರಿ, ಈಗ ಈ ಒಂದು ದೈವದೇವರ ಕೋಲವಾಗುವಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟವರ ಆಯ್ಕೆ, ಈಗ ಒಂದು ಆಯ್ಕೆಯ ಪದ್ಧತಿ, ನರ್ತಕರಾಗಿರ್ಬೋದು, ದರ್ಶನಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಇದರ ಆಯ್ಕೆ ಯಾವ ರೀತಿ ನಡೆಯುತ್ತೆ? ಪೂಜಾ ಪೂಜಾರಿ ಮುಖ್ಯವಾಗಿ ಗರಡಿ ಮನೆಯ ಮುಖ್ಯವಾಗಿ ಪೂಜಾ ಪೂಜಾರಿ. ಕೆಲವು ಕಡೆಗಳಲ್ಲೆಲ್ಲ ಅಧಿಕಾರ ಸ್ಥಾನ ಎಲ್ಲ ಇರುತ್ತೆ.
ಫಾರ್ ಎಕ್ಸಾಂಪಲ್ ಬಗ್ಗ ಪೂಜಾರಿ ಅಲ್ಲಿ ಮೇನ್ ಕೇಂಜ ಗರಡಿಯಲ್ಲಿ ಬಗ್ಗ ಪೂಜಾರಿ ಮೇನ್ ಇರೋದು, ಅವ್ರು ಗರಡಿ ಪೂಜಾರಿ ಒಂದು. ಎರಡನೇದಾಗಿ ದರ್ಶನ ಪಾತ್ರಿಗಳಂದರೆ ಪೂರ್ವಕಾಲದಲ್ಲಿ ಊರಿನಲ್ಲಿ ಇಬ್ಬರು ಮನೆತನ ಇರುತ್ತೆ, ಅವರದೊಂದು ಅಧಿಕಾರದ ಮನೆತನ ಇರುತ್ತೆ, ಊರಿನಲ್ಲಿ ಇಬ್ಬರು ಪಾತ್ರಿಗಳಂತ, ಅನ್ನ ಬಂದರೆ ಕೋಟಿಗೆ ಚೆನ್ನಾಗಿ ಅಂತ ದರ್ಶನ ಪಾತ್ರಿಗಳು ಇಬ್ಬರು. ಕಳದ ಪೂಜಾರಿ ಅಂತ. ಆಮೇಲೆ ಒಂದು ಮಡಿವಾಳ ಅಂತ ಬರ್ತಾರೆ, ಶುದ್ಧ ಮಡ್ಡಿಲೆ ಅಂತ ಹೇಳ್ತಾರೆ, ಮಡಿವಾಳ ಅಂತ ಬರೋದು. ಆಮೇಲೆ ಪರವರು ಅಜಲು ಪದ್ಧತಿ ಅಂತ ಹೇಳ್ತಾರೆ, ಪೂರ್ವಿಕರು ಮಾಡಿಕೊಂಡು ಬಂದಂಥ ಸಂಪ್ರದಾಯ. ಪೂರ್ವಿಕರನ್ನು ಹಿಂದಿನ ಕಾಲದಲ್ಲಿ ಯಾವಾಗ ಹೇಗೆ ನೇಮಿಸಿಕೊಂಡು ಬಂದಿದ್ದಾರೆ ಆ ಪ್ರಕಾರವಾಗಿ ಪರವರು ಮಾಡ್ಕೊಂಡು ಬಂದ ಅದೇ ರೀತಿಯಾಗಿ ನಡೀತಾ ಬರುತ್ತದೆ. ಹಾಗೆ ಕಾಲಾನುಕ್ರಮವಾಗಿ ಅದರಲ್ಲಿ ಚೇಂಜಸ್ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಸರಿ, ಈ ಒಂದು ಇದಕ್ಕೆ ತಕ್ಕ ಹಾಗೆ ಶುದ್ಧತೆ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ದರ್ಶನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ನೇಮಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಇದರ ಆಚರಣೆಗಳು ಯಾವ ರೀತಿ ನಡೆಯುತ್ತೆ? ಕಟ್ಟಲೆ ಅನ್ನುವಂಥದ್ದು ಯಾವ ರೀತಿ ಪಾಲಿಸಿಕೊಂಡು ಹೋಗ್ತೀರಾ ನೀವು ಶುದ್ಧತೆಯ ವಿಚಾರವಾಗಿ? ನಿಜವಾಗಿ ಹೇಳ್ಬೇಕಂದ್ರೆ ಇದು ಪರಿವರ್ತನೆಯ ಕಾಲಘಟ್ಟ, ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಮುಂಚಿನ ಕಾಲದಲ್ಲಿ ಅಂದರೆ ತಿಂಗಳಿಗೆ ಒಮ್ಮೆ ಸಂಕ್ರಾಂತಿ ಪೂಜೆ ಮಾತ್ರ ಅನಿವಾರ್ಯವಾಗಿತ್ತು. ಆ ಸಂಕ್ರಾಂತಿ ಪೂಜೆಗೆ ಹೋಗುದಾದ್ರೆ ನಾವು ಇಷ್ಟು ದಿವಸ ಮಡಿ ಮೈಲಿಗೆ ಅಂತ ಇತ್ತು ನಮಗೆ. ಆನಂತರ ಈಗ ಪ್ರತಿ ಮಂಗಳವಾರ ಮತ್ತೆ ಜನ ಬರುವ ಈ ನಿಟ್ಟಿನಲ್ಲಿ ಅಂದರೆ ಈಗ ಒಂದು ಕ್ರೇಜ್ ಆಗಿದೆ ಜನಗಳಿಗೆ. ಬ್ರಹ್ಮ ಬೈದರುಗಳಂದ್ರೆ ತುಂಬ ಸಂತಸದ ವಿಚಾರ ನಮಗೆ. ಅಂದರೆ ಯುವ ಜನತೆ ಇವತ್ತೊಂದು ನಾವು ತುಂಬ ಒಂದು ಸಾಧಾರಣ ಒಂದು 50-60 ಗಡಿ ಹೋಗ್ತೇವೆ ನೇಮಸ್ಥಳದಲ್ಲಿ, ನಮಗೊಂದು 10-40 ಮಂದಿ ಮಕ್ಕಳು ಸಿಗ್ತಾರೆ, ದಿವಸ ಸಿಗ್ತಾರೆ. ಇದು ಒಳ್ಳೆ ಬೆಳವಣಿಗೆ. ಇಂಥ ಬೆಳವಣಿಗೆ ಇರುವಾಗ ಪ್ರತಿನಿತ್ಯ ಪೂಜೆ ಮಾಡೋದು ಅನಿವಾರ್ಯವಾಗುತ್ತೆ. ಹಾಗಾಗಿ ಸ್ವಲ್ಪ ಶುದ್ಧತೆಯನ್ನ ನಾವು ಇಲ್ಲ ಶುದ್ಧತೆ ಮಾಡದಿದ್ರೆ ಅಲ್ಲಿ ಏನಾದ್ರೂ ನಮಗೆ ಅದು ಸೂಚನೆ ಸಿಗ್ತದೆ. ಹಾಗಾಗಿ ಬ್ರಹ್ಮಬೇದಗಳ ವಿಷಯದಲ್ಲಿ ಅದನ್ನು ಯಾರು ಪರಿಶುದ್ಧ ಪಾಲಿಸ್ತಾರೆ, ನಾವು ಪಾಲಿಸಲೇಬೇಕು. ಯಾಕಂದ್ರೆ ಅದು ಪಾಲಿಸಿದ್ರೆ ನಮಗೆ ಬರುತ್ತೆ ಅಂತ ಒಂದು ಅದನ್ನು ನಮ್ಮ ಫ್ಯಾಮಿಲಿಯ ನಮ್ಮ ಮುಂದಿನ ಪೀಳಿಗೆಗೆ ಏನು ಬರದಾಗಿ ಮಾಡಿಕೊಂಡು ಬರಬೇಕಾದ್ರೆ ನಾವು ಅದನ್ನು ಪಾಲಿಸಲೇಬೇಕು. ನಮ್ಮ ಹಿರಿಯರೊಂದು ಹೇಳ್ತಿದ್ರು, ಯಾವ ದೈವಕ್ಕಾಡು ಯಾವ ದೇವರಿಗೆ, ನಾಗದೇವರಿಗೆ ನಿಲ್ಬೋದು, ಬ್ರಹ್ಮದೇವರಿಗೆ ದರ್ಶನಕ್ಕೆ ನಿಲ್ಬೋದು, ಅಥವಾ ಯಾವ ದೈವಕ್ಕಾದರೂ ನಿಲ್ಬೋದು. ಆದರೆ ಬೈದರ್ಕಳರಿಗೆ ದರ್ಶನಕ್ಕೆ ನೀನು ನಿಲ್ಲುವಾಗ ಹಿಂದೆ ಮುಂದೆ ನೋಡ್ಕೊಂಡು ಆಲೋಚನೆ ಮಾಡು. ಹಾಗೆ ಒಂದು ನಮ್ಮನ್ನಂದರೆ ನಮಗೆ ಎಣ್ಣೆ ಅಂತ ಕೊಡ್ತಾರೆ, ಗ್ರಾಮ ಸೇರಿಕೊಂಡು ನಮ್ಮ ಕುಟುಂಬ ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡಿಸಿ, ಸೇರ್ಪಡೆ ಮಾಡಿ ಕುಟುಂಬ ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡಿಸಿ ನಮಗೆ ಎಣ್ಣೆ ಅಂತ 3 ತಕ್ಕನ ಎಣ್ಣೆ ಎಲ್ಲರೂ ಒಪ್ಪಿಗೆ ಎದ್ದುಕೊಂಡು 3 ತಕ್ಕನ ಎಣ್ಣೆ ಕೊಡ್ತಾರೆ. 3 ತಕ್ಕನ ಎಣ್ಣೆ ಕೊಟ್ಟ ಮೇಲೆ ನಮಗೆ ಕುಟುಂಬ ಸಂಸಾರ ಇಲ್ಲ, ಅಮ್ಮೆ ಸೂತಿಗೆ ನಮಗೆ ಇಲ್ಲ. ಅದ್ರೀಗ ನಾವು ಪಾಲನೆ ಮಾಡ್ತೇವೆ. ನಮ್ಮ ಹೆತ್ತ ತಾಯಿ ಹುಟ್ಟಿಸಿದ ತಂದೆ ಕೂಡ ಅವರ ಮರಣ ಹೊಂದಿದ್ರೆ ಅವರ ಹೆಣ ಮುಟ್ಲಿಕ್ಕೆ ನಮಗೆ ಇಲ್ಲ. ಹಾಗೆ ನಾವು ಸತ್ತರೆ ಗರಡಿಯಲ್ಲಿ 16 ದಿವಸ ದೀಪ ಹೊತ್ತಿಸಲಿಕ್ಕಿಲ್ಲ. ಅದೆಲ್ಲ ಕಟ್ಲೆ ಉಂಟು, ತುಂಬ ಕಟ್ಲೆ ಉಂಟು. ದೈವಾಲಯಕ್ಕೂ ನಮ್ಮ ಗರಡಿಯ ಕಟ್ಟಕ್ಕೂ ದೈವಸ್ಥಾನದ ಕಟ್ಲೆಗೆ ಮತ್ತು ಗರಡಿಯ ನಮ್ಮ ಈ ಆಚಾರ ವಿಚಾರಗಳಿಗೆ ತುಂಬ ವ್ಯತ್ಯಾಸ ಇದೆ. ಹಾಗಾದ್ರೆ ಈ ಒಂದು ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿಲುವನ್ನು ಹೊಂದುವುದಾದ್ರೆ ಗರಡಿ ಮನೆಯ ಒಂದು ಯಾರಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ನೀಡುವಂತ ಆದ್ಯತೆ ಇರುತ್ತೆ. ಗರಡಿ ಮನೆಯಲ್ಲಿ ಪೂಜನ ಮುಖ್ಯವಾಗಿ. ಆನಂತರ ಊರಿನಲ್ಲಿ ಒಂದು ಯಾರಾದ್ರೂ ಮನೆತನದಲ್ಲಿ ಆ ಶುದ್ಧ ಭಕ್ತಿ ಇರುವಂತ ಯಾರಾದ್ರೂ ವ್ಯಕ್ತಿಗೆ ಯಾವ ಮಟ್ಟದಲ್ಲಿ ಇರ್ಬೋದು, ಅಂದ್ರೆ ಅವರು ಒಂದು ಸ್ಥಾನಮಾನದ ಇರುವವರು ವೈದ್ಯರುಗಳು ಬೇಕಂದ್ರೆ ಅವ ಯಾವ ಸ್ಥಿತಿಯಲ್ಲಿದ್ರು ತರಿಸುವಂತ ಶಕ್ತಿ ಇರ್ತದೆ. ಅದೊಂದು ಈಗಿನ ಕಾಲದಲ್ಲಿ ನಡೀತದ್ದು. ಅದು ಹೇಳ್ತಾರೆ, ಇದು ಬೇಯ್ಪದಿ ಬಾರು ಮುಂಗೆ ಬರ್ಪದಿನ ಹಾಗೆ. ಅದು ಯಾವ ದೇವರಿಲ್ಲ, ಯಾವ ದೈವವೂ ಇಲ್ಲ ಅಂತ ಶಕ್ತಿ ಇರೋದು ಕಾರಣಿಕ ಪುರುಷ ಕೋಟಿ ಚಿನ್ನರಿಗೆ ಮಾತ್ರ. ಅಂದರೆ ಗರಡಿ ಮನೆಯಲ್ಲಿ ಒಂದು ಮುಖ್ಯವಾಗಿ ಅಧಿಕಾರವಾಗಿರುವಂಥದ್ದು ಯಾರು ಪ್ರಧಾನವಾಗಿ ಗರಡಿ ಪೂಜಾರಿ ಇರ್ತಾರೆ. ಪ್ರಧಾನವಾಗಿ ಬ್ರಹ್ಮರಿಗೆ ಪೂಜೆ ಯಾರು ಮಾಡ್ತಾರೆ, ಬೈದರ್ಗಳಿಗೆ ಯಾರು ಪೂಜೆ ಮಾಡ್ತಾರೆ, ಬೈದರ್ಗಳಿಗೆ ಯಾರು ಪೂಜೆ ಮಾಡ್ತಾರೆ, ಅದು ಪ್ರಧಾನವಾಗಿರುವಂಥದ್ದು. ಅದರಲ್ಲಿ ಕೂಡ ಆ ಒಂದು ಕುಟುಂಬದಲ್ಲಿ ಪೂರ್ವಕಾಲದಿಂದ ಬಂದಂಥ ವಂಶ ಪಾರಂಪರ್ಯವಾಗಿ ಬಂದಂಥ ದರ್ಶನ ಪಾತ್ರಿಗಳಿದ್ದಾರೆ, ಹಲವಾರು ಗರಡಿಗಳೆಲ್ಲ ಇದ್ದಾರೆ. ಅವರಿಗಿದ್ರೆ ಅವರಿಗೆ ಪ್ರಾಧಾನ್ಯತೆ ಜಾಸ್ತಿ. ಹಾಗೆ ಸರಿ, ಈಗ ಈ ಒಂದು ನೇಮೋತ್ಸವ ಜರುಗುವಂಥದ್ದು ತುಳುನಾಡಿನಾದ್ಯಂತ ನಡೆಯುವಂಥ ಒಂದು ಆಚರಣೆ. ಇದು ಒಂದು ಸ್ಥಳ ಬದಲಾದ ಹಾಗೆ, ಅಂದ್ರೆ ಕೆಲವು ಮಾಗಣಿ ಇರುತ್ತೆ, ಇಂಥ ಒಂದು ಬಾರ್ಡರ್ಸ್ ಎಲ್ಲ ಇರುತ್ತೆ. ಸೊ ಇದನ್ನ ಬಿಟ್ಟು ಬದಲಾವಣೆ ಏನಾದ್ರೂ ಇದೆಯಾ, ಅಂದ್ರೆ ಡಿಫರೆನ್ಸ್ ಏನಾದ್ರೂ ಇದೆಯಾ? ಒಂದೊಂದು ಪ್ರದೇಶಕ್ಕೆ ಬೇರೆ ಬೇರೆ ನಿಯಮಗಳು ಆ ಥರ ಏನಾದ್ರೂ ಇದೆಯಾ ಆಯಾ ಗರಡಿಗಳಿಗೆ ಸಂಬಂಧ? ಮೊದಲನೇದಾಗಿ ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಅಲ್ಲಿನ ಒಂದು ಪ್ರಾದೇಶಿಕ ಭಿನ್ನತೆ ಹಲವಾರು ವಿಧದಲ್ಲಿ ಉಂಟು, ತುಂಬಾ ಭಿನ್ನತೆ ಉಂಟು. ಇದ್ರ ಬಗ್ಗೆ ಒಂದು ವಿಸ್ತಾರವಾಗಿ ಹೇಳೋದಾದ್ರೆ ಎರಡು ಮಾತಿನಲ್ಲಿ ನಿಜವಾಗಿ ಹೇಳೋದಾದ್ರೆ ಈ ನಮ್ಮ ಪಡು ಕರಾವಳಿಯಲ್ಲಿ ಇರುವಂತಹ ಒಂದು ಇದು ಮೂಡು ಬದಿಯಲ್ಲಿ ತೆಂಕು ಸೈಡ್ ಅಲ್ಲಿ ಈಗ ನೋಡಿದ್ರೆ ತುಳುನಾಡಿನಲ್ಲಿ ಕಾರ್ಕಳದಲ್ಲಿ ತುಂಬಾ ಗರಡಿಗಳು ಉಂಟು.
ಸೆಕೆಂಡ್ ಪ್ಲೇಸ್ ಉಡುಪಿಗೆ ಬರ್ತದೆ, 3ನೇ ಪ್ಲೇಸ್ ಕುಂದಾಪುರ ಬರ್ತದೆ. ಕೋಟಿಚಿನ ಆಡಂಬಲ ಎಲ್ಲಿ ಉಂಟು ಅಲ್ಲಿ ತುಂಬ ಕಡಿಮೆ ಗರಡಿ ಉಂಟು, ಮಂಗಳೂರಿನಲ್ಲಿ 3 ಏನೋ ಗರಡಿ ಉಂಟು. ಹಾಗಾಗಿ ಕಾರ್ಕಳ ಮತ್ತು ಉಡುಪಿಯಲ್ಲಿ ಇರುವಂಥ ಸಾಮರ್ಥ್ಯ ತುಂಬ ಉಂಟು, ಅಲ್ಲಿಗೂ ಇಲ್ಲಿ ಸಾಮರ್ಥ್ಯ ಉಂಟು. ಇಲ್ಲಿ ನಾವು ಏನಂದರೆ 16 ಕೋಲು ಗರಡಿ ಅಂತ ನಾವು ಇದು ಮಾಡಿ, ಆ ಕಡೆ ಹೋದರೆ ಅಂಥ ಒಂದು ಇಲ್ಲ ಅಲ್ಲಿ ಒಂದು ಇಲ್ಲೊಂದು ಗ್ರಾಮ ದೇಗುಲವಾಗಿ ಮಾಡ್ಕೊಂಡು ಬಂದಿದ್ದೇವೆ ನಾವು. ಅದು ಎಂಥದ್ದು ಹಿರಿಯರು ಮಾಡ್ಕೊಂಡು ಬಂದು ಅದು ನಾವು ಮಾಡ್ಕೊಂಡು ಮುಖ್ಯವಾಗಿ ಹೇಳೋದಾದ್ರೆ ಈ ತೆಂಕು ದಿಕ್ಕಲ್ಲಿ ಪ್ರಧಾನ ಶಕ್ತಿಯಾಗಿ ಧರ್ಮರ ಸುಳ್ಳೆ ವಿಷ್ಣುಮೂರ್ತಿ ಹಾಗೆಲ್ಲ ಪ್ರಧಾನ ಶಕ್ತಿಯಾಗಿ ಅದು ಅಂದರೆ ಅದು ದೈವಾರಾಧನೆ ಕಟ್ಲೆ ಆದರೂ ಗರಡಿಯಲ್ಲಿ ಅದು ಪೂರ್ವಿಕರು ಏನೋ ಮಾಡ್ಕೊಂಡು ಬಂದಿದ್ದಾರೆ, ಹಾಗೆ ಪ್ರಧಾನವಾಗಿ ಆರಾಧಿಸ್ಕೊಂಡು ಬಂದಿರೋದು. ನಮ್ಮ ಈ ಪಡುಭಾಗದಲ್ಲಿ ಪ್ರಧಾನ ಶಕ್ತಿ ವೈದ್ಯರುಗಳು, ಬ್ರಹ್ಮ ವೈದ್ಯರುಗಳು. ಆಮೇಲೆ ಅವರೊಟ್ಟಿಗೆ ಪಂಚಜುಮಾದಿ ಏನೋ ಪಿಲ್ಚಂಡಿ ಹಾಗೆ ಆರಾಧನೆ ಮಾಡ್ಕೊಂಡು, ಬಡಗು ದಿಕ್ಕಲ್ಲಿ ಶಿವರಾಯ ಹಾಗೆಲ್ಲ ಶಕ್ತಿಗಳು ಬರುತ್ತವೆ. ಮೂಡು ದಿಕ್ಕಲ್ಲಿ ಹೋದರೆ ಕೊಡಮಣಿತಾಯ, ಕುಕ್ಕಿಂತಾಯ ಹಾಗೆಲ್ಲ ಪ್ರಧಾನ ಶಕ್ತಿ. ಅಂದರೆ ಮುಖ್ಯವಾಗಿ ದೈವಾಲಯ ಅಂದರೆ ಅದು ಸ್ಥಾನ ಅಂತ ಆಗಬೇಕು, ದೈವಸ್ಥಾನ ಅಂತ ಆಗಬೇಕು. ಗರಡಿ ಅಂದರೆ ಪ್ರಧಾನವಾಗಿ ಬರುವಂಥದ್ದು ವೈದ್ಯರದ್ದು. ಮತ್ತು ಕೊಡಮನಂತಾಯ ಆಗಲಿ, ಧರ್ಮರ ಸುಳ್ಳೆ ಆಗಲಿ, ಏನು ರಾಜನ್ ದೈವಗಳು ಅಂತ ಹೇಳ್ತಾರೆ ಅವರಿಗೆ ಆರಾಧನೆಯನ್ನು ಮಾಡ್ಕೊಂಡು ಪೂರ್ವಿಕರು ಏನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಹಲವಾರು ಏನು ಊರಿಗೆ ಒಂದು ರೀತಿ ಪರಿವೇದ ಉಂಟು ಅದರಲ್ಲಿ. ಈಗೊಂದು ತುಂಬ ಬೆಳವಣಿಗೆ ಅಂದರೆ ಮೂಡಲ ಸೈಡಿನವರು ಪಡುಕ ಬಂದಾಗ ಇಲ್ಲಿನ ವೈಭವ, ಇಲ್ಲಿನ ಆಚರಣೆ ನೋಡಿ ನಾವು ಸಹ ಇಲ್ಲಿನ ಕಟ್ಟೆಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ 16 ಕೋಲದ ಮಾಡಬೇಕು ಅಂತ ಈಗ ಕೆಲವು ಗರಡೆಲ್ಲ ಆಗ್ತಾ ಉಂಟು. ಇದೊಂದು ಒಳ್ಳೆ ಬೆಳವಣಿಗೆ, ಒಳ್ಳೆ ಸಂತಸದ ವಿಚಾರ ನಮಗೆ. ಎಡಮ 14 ಕೋಲು ಅಂತ ಲೆಕ್ಕ, ಬುಡಿಯ 10 ಕೋಲು ಚಾವಡಿ ಭತ್ತ ಅಂತ ಒಂದು ಉಲ್ಲೇಖ ಎಲ್ಲ ಉಂಟು. ಮುಜರ ಕೋಲು ಬೆರ್ಮೆರಗುಂಡ, ಆಜಿಕೋಲು ಯಮಗುಂಡ, 10 ಕೋಲು ಚಾವಡಿ, ಎಡಮ 14 ಕೋಲು ಆಯ, 4 ಕೋಲು ಎತ್ತರ, ಆಜಿ ಕಂಬ ಹಾಗೆಲ್ಲ ಲೆಕ್ಕ ಉಂಟು ಅದರದ್ದು. ಸರಿ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರಿ, ವಿರಾಮದ ಬಳಿಕ ವೀಕ್ಷಕರೇ, ನಮ್ಮೂರ ಗರಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ನಮ್ಮೂರ ಗರಡಿಗಳು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಅತಿಥಿಗಳೊಂದಿಗೆ ನಾವು ಮಾತಾಡ್ತಿದ್ವಿ. ಸುರೇಶ್ ಅವರೇ, ಈ ಒಂದು ಗರಡಿ ಅಂತ ಬಂದಾಗ ಇದರಲ್ಲಿ ಪ್ರಧಾನ ಶಕ್ತಿಯಾಗಿ ಯಾವುದು ಮಾರ್ಪಾಟಾಗುತ್ತೆ? ಯಾವುದು ಪ್ರಧಾನ ಶಕ್ತಿ ಗರಡಿಯಲ್ಲಿ? ಮುಖ್ಯವಾಗಿ ಹೇಳೋದೆಂದರೆ ಬೈದಿರುಗಳದ್ದು ಕುಲದೇವರು ಅಂತ ಕೆಮ್ಮಲತ ಬ್ರಹ್ಮರನು ಪ್ರಧಾನ ಶಕ್ತಿಯಾಗಿ ಮೂಜಿ ನಿಲೆ ಅಂತ ಹೇಳ್ತೇನೆ, 3 ನೆಲೆಯದ್ದು ಗುಂಡ ಅಂತ ಬ್ರಹ್ಮಗುಂಡ, ನಾಗಬ್ರಹ್ಮರು ಪ್ರಧಾನವಾಗಿ. ಅದರ ಮೇಲಂತಸ್ತಿನಲ್ಲಿ ಗಾಳಿದೇವರು, ಅದರ 3ನೇ ಅಂತಸ್ತಿನಲ್ಲಿ ಗರುಡ ದೇವರು ಅಂತ 3 ರೀತಿಯಲ್ಲಿ ಬರುತ್ತೆ. ಪ್ರಧಾನ ಶಕ್ತಿ ಬ್ರಹ್ಮರನ್ನು ಬಿಟ್ಟು 2ನೇ ಪ್ರಧಾನ ಶಕ್ತಿಯಾಗಿ ಬರುವುದು ಬೈದ್ಯರುಗಳು, ಕೋಟಿ ಚೆನ್ನೈಯರ ಒಟ್ಟಿಗೆ ಪರಿವಾರ ಶಕ್ತಿಗಳು ಆಮೇಲೆ ಬರುತ್ತೆ. ಅದು ಬಲಭಾಗದಲ್ಲಿ ಕುಜುಮ ಕಾಂಜವರು ಅಂತ ಬರ್ತಾರೆ, ಉಕ್ಕು ಬಳ್ಳಾಲ್ ಅಂತ ಬರ್ತಾರೆ, ಆಮೇಲೆ ಜೋಗಿ ಪುರುಷರು, ಮಾನಿ ಬೈದಿತಿ, ಆಮೇಲೆ ಈ ರಾಜದೈವಗಳೆಲ್ಲ ಇರುತ್ತೆ, ಜುಮಾದಿ, ಜಾರಂದಯ. ಮುಖ್ಯವಾಗಿ ನಮ್ಮ ಪಡುಭಾಗದಲ್ಲಿ ಬಲಭಾಗದ ಅಧಿಕಾರ ಅಂತ ಅವನಿಗೆ ಪಿಲ್ಚಂಡಿಗೆ ಅಧಿಕಾರ ನಮ್ಮ ಕಡೆಯಲ್ಲಿ, ಬೇರೆ ಕಡೆಯಲ್ಲಿ ಪಂಚಜುಮಾದಿಗೆ ಈ ಕಡೆ ಉಂಟು. ಹಾಗೆಲ್ಲ ಅಧಿಕಾರ ಶಕ್ತಿಯಾಗಿ ಸಾವಿರ ಮಾನ್ಯ ಶಕ್ತಿಗಳು ಅಂತ ಹೇಳ್ತಾರೆ. ಬಾಕಿಲ್ಡ ಬಬ್ಬರಿ, ಸೂತ್ರು ಕ್ಷೇತ್ರಪಾಲಿ, ದೈವಜುಮಾದಿ, ಮಾಯಾ ಪಿಲ್ಚಂಡಿ, ಗರಡಿ ಸ್ಥಾಪನೆ 1001 ದೈವಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೆಲವೊಂದು ಶಕ್ತಿ ಪ್ರಾಧಾನ್ಯತೆಯನ್ನು ಎಲ್ಲರನ್ನು ಇಟ್ಕೊಂಡು ಬಂದು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಪ್ರಧಾನವಾಗಿ ದೇವರಿಗೆ ಕೊಟ್ಟು ನಂತರ ಇವರ ಒಂದು ಏನು ಇದನ್ನು ಮುಖ್ಯವಾಗಿ ಅಂದ್ರೆ ಪ್ರಧಾನವಾಗಿ ಶಕ್ತಿಗಳು ಇರುವಂತದ್ದು ಇವರೇ. ಆದ್ರೆ ಆ ಎಲ್ಲಾ ಶಕ್ತಿಗಳಿಗೂ ಅಲ್ಲೊಂದು ಸಂಕಲ್ಪ ಉಂಟು. ಈ ಒಂದು ಗರಡಿಗಳು ಅನ್ನುವಂಥದ್ದು ಸರ್ವಧರ್ಮ ಸಮಾನತೆಯ ಒಂದು ಕೇಂದ್ರ ಬಿಂದು ಅಂತ ಹೇಳ್ತಾರೆ. ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ ಈ ಬಗ್ಗೆ ಹೇಳೋದಾದ್ರೆ ನಮ್ಮ ನಾರಾಯಣಗುರು ಸ್ವಾಮಿಗಳು ಒಂದು 160 ವರ್ಷದ ಹಿಂದೆ
ಎಲ್ಲ ಒಂದೇ ಜಾತಿ ಒಂದೇ ಮತ ಒಂದೇ ದೇವರಂತ ಒಂದು ಕಲ್ಪನೆ ಏನಿದ್ರೆ ಸುಮಾರು 450-500 ವರ್ಷ ಹಿಂದೆ ಕೋಟಿ ಚಿನ್ನರು ಇದನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಎಲ್ಲ ವರ್ಗಕ್ಕೂ ಸಮಾನತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಜೋಗಿ ಪುರುಷ, ಕುಜುಮ ಕಾಜವ, ಉಕ್ಕು ಬಳ್ಳಾಲ, ಅದಂತೆ ಮುಸ್ಲಿಂ ಪಾಪೆಗಳಂತ ಉಂಟು, ಸಾಹೇಬರ ಕಿನ್ನಿಲ್ ಅಂತ ಉಂಟು. ಅವರ ಸಹ ಗರಡಿಯಲ್ಲಿ ಇದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಅದು ನಿಜವಾಗಿ ಅಂದರೆ ಈ ವೈದ್ಯರುಗಳ ಒಟ್ಟಿಗೆ ಅವರಿಗೆ ಆರಾಧನೆ ನಡೀತಾ ಉಂಟು. ವೈದ್ಯರುಗಳು ಎಲ್ಲಿದ್ದಾರೆ? ಅವರ ಬದಿಯಲ್ಲಿ ಚಿಕ್ಕ ಮಕ್ಕಳು. ಇದೊಂದು ಹಾಗಾದರೆ ಸಮಾನತೆಯನ್ನು ಕೋಟಿ ಚೆನ್ನೈಯವರು 450-500 ವರ್ಷ ಹಿಂದೆ ಮಾಡಿದ ತುಂಬ ಒಂದು ಅಂದರೆ ಅವ್ರಿಗೆ ಎಲ್ಲರೂ ಒಂದೇ ಆ ಭಾವನೆ. ಅವರಿಗೆ ಯಾರು ಜಾತಿ ಭೇದ ಮಾಡಿಲ್ಲ. ಅವ್ರಿಗೆ ಯಾರು ಅಪಚಾರ ಮಾಡಿದಾರೋ ಅವರಿಗೆ ದೈವತ್ವ ಕೊಟ್ಟಿದ್ದಾರೆ ಅಷ್ಟೇ. ಯಾರನ್ನು ಇಂದಿಗೂ ಈಗ ಅದರ ವಿರುದ್ಧವೇ ಹೋರಾಡಿ ಪ್ರಚಲಿತ ಬಾರಿ ಹೆಸರುವಾಸಿಯಾದವರು, ಸಮಾನತೆಯನ್ನ ಜಗತ್ತಲ್ಲಿ ತರಲಿಕ್ಕಂತ ಹೋರಾಡಿದವರು, ಅವರೊಂದು ಮಾತು ಕೊಟ್ಟಿರುವಂತದ್ದು 66 ಗರಡಿ 33 ತಾವು ಅನ್ನುವಂತ ಒಂದು ಹೇಳಿ ಇದನ್ನ ಕೊಟ್ಟಿದ್ರು. ಆದ್ರೆ ಈಗ ಅದು ಎಷ್ಟಕ್ಕೆ ಬಂದು ನಿಂತಿದೆ? ಇದರ ಹಿನ್ನೆಲೆ ಈಗ ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು, ಆಮೇಲೆ ಕಾಸರಗೋಡು, ಆಮೇಲೆ ದೂರದ ಮಹಾರಾಷ್ಟ್ರದಲ್ಲಿ, ಹಾಗೇ ಪ್ರಾಂತ್ಯಕ್ಕೆ ತಕ್ಕವಾಗಿ ಅವರವರ ಭಕ್ತಿಗೆ ತಕ್ಕವಾಗಿ ಈಗ ಎಲ್ಲ ಕಡೆ ಹರಡಿಕೊಂಡಿದೆ. ಇನ್ನಷ್ಟು ಆಗಬೇಕಂತ ಕೂಡ ಉಂಟು, ಮಾಡಿಸ್ಕೊಂಡು ಬರಬೇಕು. ಹಾಗೆ ಅಂದರೆ ಈಗ ಸಾಧಾರಣ 324 ಮುಚ್ಚಿದ ಒಂದು ಗರಡಿ ಉಂಟು. ಅಂದರೆ ಈಗ ಸಾಂಸ್ಕೃತಿಕ ವಲಸೆ, ಜನ ಹೇಗೆ ವಲಸೆ ಹೋಗ್ತಾರ ಹಾಗೆ ಅಲ್ಲಲ್ಲಿ ನಮ್ಮ ದೇವರು ಬೇಕು, ನಮ್ಮ ಇದು ಬೇಕಂತ ಮಾಡ್ಕೊಂಡು ಬಂದಂಥ ಅದು ಯಶಸ್ವಿಯಾಗಿ ಜರುಗ್ತಾ ಉಂಟು. ಎಲ್ಲಿ ಸಹ ಅದು ಇದಾಗಲಿಲ್ಲ. ಅದು ಕೇರಳದ ಒಡಕ್ಕನ್ ಪಾಠ ಅಂತ ಉಂಟು, ಸಮರ ವಿದ್ಯಾಶಾಲೆಗಳು, ಆನಂತರ ಗ್ರಾಮ ದೇಗುಲಗಳಿಗೆ ಪರಿವರ್ತನೆ ಆಗಿದೆ. ಒಟ್ಟಾರೆ ಈಗ ತುಳುನಾಡಿನಲ್ಲಿ ಎಷ್ಟು ಗರಡಿಗಳಿವೆ ಹಾಗಾದರೆ? ತುಳುನಾಡಿನಲ್ಲಿ ಅಂದರೆ ತುಳುನಾಡಿಗೆ ಒಂದು ಬಾರ್ಕೂರು ಸೀಮೆಯರ್ದು ಮಂಗಳೂರು ಪಟ್ಟ ಅಂತ ಹಾಗೆಂದು ಮಾತುಂಟು. ತೆನ್ಕಾಯಿ ಮಲ್ಯಾಳ ಮುಟ್ಟ, ಕಾಯಿರಿಗಟ್ಟದ ನುಗುರು ಪೊಯ್ಯ ಮುಟ್ಟ ಅಂತ ಹಾಗೆ ಒಂದು ಪೂರ್ವದ್ದೊಂದು ಉಂಟು, ಪೂರ್ವಿಕರ ಅವರ ಆಡುಭಾಷೆ ಉಂಟು. ಅದರಲ್ಲಿ ಎಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮನೆಗರಡಿಗಳುಂಟು, ಗ್ರಾಮ ದೇಗುಲಾಗಿ ಆರಾಧನೆ ಮಾಡುವಂಥ ಲೆಕ್ಕ ಅಂದರೆ 66 ಗರಡಿ 33 ಕೋಟಿ ತಾವು. ಕಾರ್ಕಳ ತಾಲೂಕಿನಲ್ಲಿ ಹೈಯೆಸ್ಟ್ ಸೆಕೆಂಡ್ ಪ್ಲೇಸ್ ಉಡುಪಿಗೆ ಬರ್ತದೆ. ಹಾಗಾಗಿ ಸಾಧಾರಣ ನನ್ನ ಲೆಕ್ಕದಲ್ಲಿ 324 ಇರ್ಬೋದು. ಅದಕ್ಕೆ ಬೈದಶ್ರೀ ಅವರೊಂದು ಅಧ್ಯಯನ ಮಾಡಿದ್ದಾರೆ. ಎಸ್, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಮನೋಹರ್ ಅಂತ, ಕಲ್ಲುಗುಟ್ಟೆಯಿಂದ ಕರೆ ಮಾಡ್ತಿದ್ದೇನೆ. ಎಸ್ ಸರ್, ಈಗಾಗಲೇ ಗರಡಿಗಳಲ್ಲಿ ನೇಮೋತ್ಸವದ ಒಂದು ಆಚರಣೆ ಶುರುವಾಗಿರುವಂತದ್ದು, ಇದರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯವನ್ನ ಹೇಳೋದಿದ್ರೆ ಹೇಳ್ಬೋದು. ಅಭಿಪ್ರಾಯ ಏನಿಲ್ಲ, ತುಂಬಾ ಗೌರವ ಉಂಟು ದೇವರ ಬಗ್ಗೆ. ಆದ್ರೆ ಸ್ವಲ್ಪ ಅಂದ್ರೆ ಯುವಕರಿಗೆ ಸ್ವಲ್ಪ ಅದರ ಬಗ್ಗೆ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ತಿಳಿಸ್ಕೊಡ್ತಿದ್ದೀರಿ, ಅದಕ್ಕೆ ಅಭಿನಂದಿಸ್ತಿದ್ದೇನೆ ಮೊದಲನೇದಾಗಿ. ಧನ್ಯವಾದ ಸರ್, ಧನ್ಯವಾದ. ಅದೇ ಅದಕ್ಕೋಸ್ಕರ ಅದೊಂದು ಇದು ಸುರೇಶ್ ಪೂಜಾರಿ ಅವರ ಸ್ವಲ್ಪ ಮಾತಾಡುವವರಿಗೆ. ಮಾತಾಡು. ನಮಸ್ತೆ ಸುರೇಶ್ ಪೂಜಾರಿ ಅವರೇ. ನಮಸ್ಕಾರ, ಹೇಳಿ ಸರ್. ಅದು ಅಂದ್ರೆ ನಮ್ಗೆ ಯುವಕರು ಜಾಸ್ತಿ ಈಗ ಗರಡಿಗೆ ಹೋಗುವುದು ತುಂಬಾ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಆಗೋದು ಹೆಮ್ಮೆಯ ವಿಚಾರವೇ. ಆದ್ರೆ ಗರಡಿಗಳಲ್ಲಿ ದರ್ಶನ ಸೇವೆ ಒಂದು ನಡೀತದೆ. ದರ್ಶನದಲ್ಲಿ ಇಬ್ಬರು, ಕೋಟಿ ಮತ್ತು ಚೆನ್ನೈ ಅಂತ ಇಬ್ಬರು ದೇವರ ದರ್ಶನ ನಡೀತದೆ. ಅದೇ ನೇಮೋತ್ಸವದಲ್ಲಿ 3 ಮಂದಿ ಅಂದ್ರೆ ನೇಮ ಕಟ್ತಾರೆ, 3 ಮಂದಿ. ಅದರ ಬಗ್ಗೆ ಸ್ವಲ್ಪ ಉಂಟು, ಆದ್ರೆ ಯುವಕರಿಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ಅದು ಇಲ್ಲಿ 3 ಜನ ಕಟ್ತಾರೆ, ಆದ್ರೆ 2 ದರ್ಶನ, ಹಾಗೆಲ್ಲ ಕನ್ಫ್ಯೂಷನ್ ಉಂಟು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಯುವಕರಿಗೆ ಸ್ವಲ್ಪ ತಿಳಿಸಿ ಅಂತ ಹೇಳ್ತಿದ್ದೇನೆ ಸರ್. ಮನೋಹರ್ ಅಲ್ಲ? ಹೌದು ಸರ್. ನಮಸ್ಕಾರ. 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 ಈಗಿನ ಯುವಕರದ್ದು ಒಂದು ನಿಮ್ಮ ಒಂದು ಅಭಿಪ್ರಾಯ, ಆಮೇಲೆ ನಿಮ್ಮ ಒಂದು ದೂರದೃಷ್ಟಿ, ಆಮೇಲೆ ನಿಮ್ಮ ಒಂದು ಜವಾಬ್ದಾರಿ ನಡವಳಿಕೆ, ನಿಮ್ಮ ಭಾವನೆಗಳು ತುಂಬ ಖುಷಿಯಾಗುತ್ತೆ ನಮಗೆ ಈಗೀಗ. ಮುಖ್ಯವಾಗಿ ಇದರ ಬಗ್ಗೆ ಇಂಟ್ರೆಸ್ಟ್ ನೀವು ತಗೊಳ್ತೀರಿ, ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ನಾವು ಇದರ ಬಗ್ಗೆ ಏನಾದರೂ ಅಧ್ಯಯನ ಮಾಡಬೇಕು, ಹಾಗೆಲ್ಲ ನೀವು ಮಾಡ್ಕೊಂಡು ಬರ್ಬೋದು, ನಮಗೆ ತುಂಬ ಖುಷಿಯಾಗುತ್ತೆ. ಆ ಪ್ರಕಾರ ನೀವೀಗ ಕೇಳಿ ಪ್ರಕಾರ ನೇಮೋತ್ಸವದಲ್ಲಿ 3 ಜನ ಇದ್ದಾರೆ, ದರ್ಶನದಲ್ಲಿ 2 ಇದ್ದಾರೆ ಎಂಬ ಪ್ರಶ್ನೆ ನಿಮ್ಮದು. ಹೌದು ಹೌದು. ಅಂದ್ರೆ ಅದು ಅದರ ಬಗ್ಗೆ ಇತಿಹಾಸ ಇರಬಹುದು, ಆದ್ರೆ ಯುವಕರಿಗೆ ಸ್ವಲ್ಪ ಗೊತ್ತಿಲ್ಲ. ಈಗ ಅದರ ಬಗ್ಗೆ ವಿಚಾರ ಏನಂತ ಗೊತ್ತಿಲ್ಲ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಬಿಡಿಸಿ ಹೇಳಿದ್ರೆ ತುಂಬಾ ಜನರಿಗೆ ಗೊತ್ತಾಗ್ತದೆ, ಯುವಕರಿಗೆ ಕೂಡ. ಮುಖ್ಯವಾಗಿ ಅಂದರೆ ನೇಮೋತ್ಸವದಲ್ಲಿ 3 ಜನ ಅಂದರೆ ಎಡಭಾಗದಲ್ಲಿ ಚೆನ್ನಯ್ಯ, ಬಲಭಾಗದಲ್ಲಿ ಕೋಟಿ ಅಂತ, ಕೋಟಿ ಚೆನ್ನಯ್ಯರು ವೈದ್ಯರುಗಳು, ಮಧ್ಯದಲ್ಲಿ ಕುಜುಮ ಕಾಂಜವರ್ ಅಂತ ಹೇಳ್ತಾರೆ ಅವರಿಗೆ. ಕುಜುಮ ಕಾಂಜವರ್ ಅಂದರೆ ಅವರದ್ದು ಹೆಬ್ರಿದ ಇತಿಹಾಸ ಬರುತ್ತೆ, ಹೆಬ್ರಿ ಬೀಡಿಂದ ಇತಿಹಾಸ ಬರುತ್ತೆ.
ಹೆಬ್ರಿ ಬೀಡಿನ ಇತಿಹಾಸ ಅಂದರೆ ಏನೋ ಇವರ ನೇಮದ್ದೊಂದು ಆ ಕಾಲದಲ್ಲಿ ಒಂದು ಬೀಡಿಗೆ ಕಾಣಿಕೆ ಹಾಕುವಂಥ ಒಂದು ವಿಚಾರ ಪೂರ್ವಕಲ್ಲಿ ಈಗ ಕೂಡ ಕೆಲವು ಕಡೆಯಲ್ಲೆಲ್ಲ ನಡೆಯುತ್ತೆ. ಆ ಪ್ರಕಾರ ಅದನ್ನು ಪಂಬದ ರಾಮ ಅಂತ, ಪರವರಾಮ ಅಂತಾರೆ, ಕೆಲವು ಕಡೆಯಲ್ಲಿ ಪಂಬದ ರಾಮ ಅಂತಾರೆ. ಅವನ ವಿಚಾರದಲ್ಲಿ ಅವನು ಬೀಡಿಗೆ ಕಾಣಿಗೆ ಹಾಕಲಿಕ್ಕೆ ಹೋಗುವಾಗ ಈ ಕುಜುಮ್ಮ ಕಾಂಜ ಎನ್ನುವವನು ತನ್ನ ಮಾವ ಹೇಳಿದ ತಿಳಿಮಾತನ್ನು ಕೂಡ ಕೇಳದೆ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ಒಳ್ಳೆ ಪ್ರಶ್ನೆ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಕರೆಕ್ಟ್ ಆಗ್ತದೆ, ಅದನ್ನು ನೀವು ಮುಂದುವರಿಸಬಹುದು. ಅದೇ ಅದಕ್ಕೆ ಬೀಡಿಗೆ ಕಾಣಿಗೆ ಹಾಕುವಾಗ ತುಳು ಭಾಷೆಯಲ್ಲಿ ಹೇಳ್ತಾರೆ, ಪನ್ನೆ ಕೊಟ್ರೆ ಪಸೊಂದು ಬರಿಗಡಪು ನಂಚೆತ್ತಿನ ಪುರ್ತು ಆ ಪುರ್ತುಡು ಪಂಬದೇ ರಾಮು ಬೂಡು ಕಾನಿಗೆ ಪಾಡ್ರೆ ಹೋಗು ಸಂದೀಪನೊಂದು ಪೂಪಿನಿ, ಬಂಟೆರ ಸಂದೀಪನೊಂದು ಪೂಪಿನಿ. ಆ ಬಂಟರ ಸಂಧಿ ಹೇಳ್ಕೊಂಡು ಹೋಗುವಾಗ ಯಾರ ಸಂಧಿ ಅಂತ ಕೇಳ್ತಾನೆ. ಯಾರು? ಈ ಕುಜುಮ ಕಾಂಜವ. ಕುಜುಮ ಕಾಂಜವ ಅಂದರೆ ಒಂದು ವರ್ಗಕ್ಕೆ ಸೀಮಿತ. ಅವರು ಹೇಳುವಾಗ ಎನ್ನ ಸಂಧಿ ಪನ್ಪಿನಿ ಅಂತ ಕೇಳುವಾಗ ಯಾರ ಸಂಧಿ ಹೇಳೋದಂದ್ರೆ ಬಂಟರ ಸಂಧಿ, ಏರು ಬಂಟೇರು, ಇನೊಳ್ಳ ಬಂಟೇರು, ಏರು ಇನೊಳ್ಳ ಬಂಟೇರು, ಕೋಟಿ ಚೆನ್ನೈರನ ಸಂಧಿ, ದೂರ ಒಪಿನಿ, ಎಲ್ಲಿಗೆ ಹೋಗೋದು ಅಂತ ಹೆಬ್ರಿ ಬೀಡಿಗೆ ಕಾಣಿಗೆ ಆಗಲಿಕ್ಕೆ ಹೋಗೋದು ನೇಮಕ್ಕೆ ಅಂತ. ಆ ಹೊತ್ತಿಗೆ ಅಂಥ ಬಂಟರು ಹಲವಾರು ಇದ್ದಾರೆ. ನಾನು ಕೂಡ ಒಬ್ಬ ಬಂಟ, ನನ್ನ ಕಾಣಿಗೆ ಕೂಡ ಒಂದು ಹಾಕು, ಅವರೊಟ್ಟಿಗೆ ನನ್ನ ಕೂಡ ಒಂದು ಕಾಣಿಗೆ ಹಾಕು ಅಂತ ಆ ಹೊತ್ತಿಗೆ ಅವ್ರು ಹೇಳ್ತಾರೆ. ಆ ಹೊತ್ತಿಗೆ 20 ಬೈದಿರ್ಲಿಕ್ಕೆ 30 ಬೈದಿರ್ಲಾಯರು ಅಂತ ಅವನ ಸಂಧಿ ಹೇಳ್ಕೊಂಡು ಹೋಗಿ ಕಾಣಿಗೆ ಆಗ್ತಾನೆ. ಅಲ್ಲಿ ಕಾಣಿಗೆ ಆಗುವಾಗ ಇಲ್ಲಿ ಇವನನ್ನು ಮಾಯಕ ಮಾಡ್ತಾರೆ ಯಾರು? ಬೈದಿರುಗಳು. ಅದನ್ನು ನೇಮೋತ್ಸವದಲ್ಲಿ ಬೆಳಿಗ್ಗೆ ಕಾಂಜವೇರಿಗೆ ಕಾಣಿಗೆ ಪಾಡ್ನು ಅಂತ ಅದೊಂದು ಉಂಟು, ಆಚರಣೆ ಉಂಟು ನೇಮೋತ್ಸವದಲ್ಲಿ, ಕಾಂಜವೇರೆ ಕಾಣಿಗೆ ಪಾಡ್ನು ಅಂತ. ಆ ವಿಚಾರ ಅದು ದರ್ಶನದ ನಂತರ ಬುದ್ಧಂತನ ವಧೆಯಾದ ನಂತರ ಕಾಂಜೆವರೆಗೆ ಕಾಣಿಗೆ ಪಾಡ್ನು ಹಾಗೆಂದು ಆಚರಣೆ ಉಂಟು. ಭಾಳ ಖುಷಿ ಆಗ್ತಾ ಉಂಟು ಯುವ ಜನರು ಈ ಬಗ್ಗೆ ಕೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಇವು ತುಂಬ ಹುಡುಗರು ತುಂಬ ಹಲವಾರು ಗರಡಿ, ಎಲ್ಲ ಗರಡಿಗೆ ತಿರುಗುತ್ತಾರೆ. ಈಗ ಒಂದು ಮಕ್ಕಳೊಂದು ಗರಡಿ ರೈಸ್ ಅಂತ ಮಾಡಿದ್ದಾರೆ. ಜನರೇಷನ್ 300ಕ್ಕೂ ಒಂದು ಮಕ್ಕಳಿದ್ದಾರೆ, ಒಂದು 200ಕ್ಕೂ ಹೆಚ್ಚಿನ ಗರಡಿಗಳು ಸಂಪರ್ಕ ಇಟ್ಕೊಂಡಿದ್ದಾರೆ. ನಮಗೆ ತುಂಬಾ ಅನುಕೂಲ ಆಗ್ತಾ ಉಂಟು. ಯಾವ ಗರಡಿಗೆ ಹೋದ್ರೆ ನಮ್ಮವರು ಸಿಗ್ತಾರಂತ. ಒಳ್ಳೆ ಬೆಳವಣಿಗೆ. ಹಲವಾರು ಗ್ರೂಪ್ ಉಂಟು. ಗರಡಿ ವಯಸ್ಸು ಅಂತಲ್ಲ, ಹಲವಾರು ಗ್ರೂಪ್ಗಳು ಈ ನಮ್ಮ ಬೈದರ್ಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತಗೋತಾರೆ. ತುಂಬಾ ಖುಷಿ ಆಗುತ್ತೆ. ತಮ್ಮ ಹೆಗಲ ಮೇಲೆ ಆ ಜವಾಬ್ದಾರಿಯನ್ನು ತಗೊಳ್ತಾರೆ, ನಿರ್ವಹಿಸುವಂತ. ಯಾಕಂದ್ರೆ ನಮ್ಗೆ ತುಂಬಾ ಈಗ ಹೆದರಿಕೆ ಅಂದ್ರೆ ನಮ್ಗೆ 66 ಗಡಿ 30, ಈಗ 250 ಗಡಿ ಇದ್ರು 250 ಇದಕ್ಕೆ 500 ಜನ ಪೂಜಾರಿಗಳು ಬೇಕು, ದರ್ಶನ ಪೂಜಾರಿಗಳು. 250 ಗಡಿಗೆ ಪೂಜಾರಿಗಳು ಬೇಕು. ಇಂಥ ಎಲ್ಲ ಉಂಟು. ನಮ್ಗೆ ಜನ ಸಿಗ್ತಾ ಇಲ್ಲ. ಇದು ಬೆಳವಣಿಗೆ ಆದ್ರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ನಮ್ಗೆ ಕಾಣ್ತದೆ. ಸರ್, ಈಗ ಒಂದು ಆಧುನಿಕತೆಯ ಪ್ರಭಾವ ಏನಾದರೂ ಈ ಒಂದು ಇದರ ಆಚರಣೆ ಮೇಲೆ ಎಫೆಕ್ಟ್ ಅನ್ನ ಕೊಟ್ಟಿದ್ಯಾ, ಪ್ರಭಾವವನ್ನು ಬೀರಿದ್ಯಾ ಆಧುನಿಕತೆಯ ಒಂದು ಪ್ರಭಾವ? ಪ್ರವೇಶ ಆಗ್ತಾ ಉಂಟು. ಆದರೆ ಗರಡಿಯ ವಿಚಾರ ಬರುವಾಗ ತುಂಬಾ ಜಾಗ್ರತೆ ಮಾಡ್ತಾರೆ. ಯಾರು ದೇವಸ್ಥಾನಕ್ಕಾದ್ರೂ ಹೋಗ್ತಾರೆ, ಸ್ನಾನಕ್ಕಾದ್ರೂ ಹೋಗ್ತಾರೆ. ಗರಡಿಗೆ ಬರುವಾಗ ಯಾರೇ ಆದ್ರಿ 8 ಎದೆ ಬಂಟನಾದ್ರೂ ಗರಡಿ ಬರುವಾಗ ಸ್ವಲ್ಪ ಎಚ್ಚರ ವಹಿಸ್ಕೊಂಡು. ಆ ಬಗ್ಗೆ ಇವತ್ತಿಗೊಂದು ಅಂದ್ರೆ ಬ್ರಹ್ಮ ಬೈದರುಗಳಂದ್ರೆ ಅಷ್ಟೊಂದು ಭಯಭಕ್ತಿ, ಆಧುನಿಕತೆ ಪ್ರವೇಶನ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಇಲ್ಲ. ಅದು ಅಷ್ಟೊಂದು ಅಹಂಕಾರ ರೂಪದಲ್ಲಿ ಮಾಡ್ಕೊಂಡು ಬಂದ್ರೆ ಆಯ್ತಾ, ಅದರ ಪರಿಣಾಮ ಬೇರೆನೇ ಇರುತ್ತೆ. ಅದಕ್ಕೆ ಹೆದರ್ತಾರೆ. ಅವ್ರು ಹೇಳ್ತಾರಲ್ಲ, ಸತ್ಯಡು ಬತ್ತಿನ ತಿಗಲೆಡ್ತಾದಿ ಕೊರಪ, 12 ಬತ್ತಿನ ಸುರಿಯಡ್ತಾದಿ ಕೊರಪ ಅಂತ ಅವರು ವಾಗ್ದಾನ ಉಂಟು. ಹಾಗೆ ಈಗ ಕೋಟಿ ಚೆನ್ನೈಯರ ತಾಯಿಯಾದ ದೇವಿ ಬೈದ್ಯತಿ ಇವರಿಗೆ ಗರಡಿಗಳಲ್ಲಿ ನೇಮದ ಯಾವುದಾದ್ರೂ ಆಚರಣೆ ಇದೆಯಾ? ಇಲ್ಲ. ನನ್ನ ವಿಚಾರದಲ್ಲಿ ಪೂಜಾರಿಯವರ ಹತ್ರ ಮುಖ್ಯವಾಗಿ ಅವರ ಕಟ್ಲೆ ಪ್ರಕಾರ ಈಗೀಗ ಮಾಡ್ಕೊಂಡು ಬಂದಿರಬಹುದು. ಅದು ಕಾಲಕ್ಕೆ ತಕ್ಕಂತೆ ನಡ್ಕೊಂಡು ಹೋಗೋ ಬರುತ್ತೆ. ನಿಜವಾಗಿ ಅಂದರೆ ಅವಳಿಗೆ, ಅವರ ತಾಯಿಗೆ ಆರಾಧನೆ ಉಂಟು. ಮಂಚ ಅಂತಾರೆ. ಕೆಲವು ಗರಡಿಗಳಲ್ಲಿ ಉಂಟು, ಕೆಲವು ಗರಡಿಗಳಲ್ಲಿ ಇಲ್ಲ. ಅದನ್ನು ನಾವು ಇದರ ಬ್ರಹ್ಮರ ಗುಂಡದಲ್ಲಿ ಸಂಕಲ್ಪ 3 ಬಲ್ಲಾಳರಿಗೆ, ದೇವಿ ಬೈದ್ಯತಿಗೆ, ಸಾಯನ ಬೈದರಿಗೆ ಎಲ್ಲ ಉಂಟು. ಸಂಕಲ್ಪ ಒಂದು ಈ ಬಡಗು ದಿಕ್ಕಲ್ಲಿ ಹೋದರೆ ಹಾಲಬ್ಬ ಅಂತ ಆಗುತ್ತೆ. ಹಾಲಬ್ಬ ಅಂತ ಆಗುವಾಗ ಪ್ರಥಮವಾಗಿ ದೇವಿ ಬೈದ್ಯತಿಗೆ ಒಂದು ದರ್ಶನ ಆಗುತ್ತೆ. ನೇಮ ಆಗಲ್ಲ, ದರ್ಶನ ಆಗುತ್ತೆ. ದರ್ಶನ ಪೂಜಾರಿ ಮುಖಾಂತರ ದರ್ಶನ ನಡೀತೆ. ಆಮೇಲೆ ಬಂಟ್ರದ, ಆ ಕಡೆ ಬಂಟ್ರ ಅಂತಾರೆ, ಈ ಕಡೆ ನಾವು ಬೈದರ್ಗಳು ಅನ್ನೋದು, ಅವರ ದರ್ಶನ ನಡೆಯುವಂಥದ್ದುಂಟು. ನೇಮ ಈಗ ಈ ಕಾಲಘಟ್ಟದಲ್ಲಿ ನಡೀತಾ ಉಂಟು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಹಲವರಲ್ಲಿ ಒಂದು ಕನ್ಫ್ಯೂಷನ್ ಮೂಡಿಸುವಂಥದ್ದು ಕಿನ್ನಿದಾರು ಮತ್ತು ಮಾಯಂದಾಳು ಅನ್ನುವಂಥ 2 ಶಕ್ತಿಗಳು. ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ?
ಹೇಳಿ ಪೂಜಾರಿ. ಕಿನ್ನಿದಾರು ಅಂದರೆ ಅವರು ಜೀವಿತ ರೂಪದಲ್ಲಿರುವಾಗ, ಸಾಯನ ಬೈದ ಅಂದರೆ ಮಾವ, ಇತಿಹಾಸ ಎಲ್ಲರಿಗೆ ತಿಳಿದಿರುವಂಥದ್ದು. ಸಾಯನ ಬೈದ ಅಂದರೆ ಅವನ ಸ್ವಂತ ತಂಗಿಯಾದಂಥವಳು ದೇವಿ ಬೈದಿತಿ. ಕೋಟಿ ಚೆನ್ನೈರ ತಾಯಿ ಸ್ವಂತ ತಂಗಿ ಅಲ್ಲ, ಅವಳು ಸ್ವಂತ ತಂಗಿಯಾದಂಥ ದೇವಿ ಬೈದಿತಿ. ಇದು ಏನು ವೈದ್ಯಕೀಯ ಮಾಡ್ಕೊಂಡಿದ್ದವಳು, ಮದ್ದು ಇದೆಲ್ಲ ಮಾಡ್ಕೊಂಡಿದ್ದವಳು. ಅವಳಿಗೆ ಏನು ವಿಷಮುಟ್ಟಿ ಅಂತ ಹೇಳ್ತಾರೆ. ಅವಳ ಸಾವನ್ನಪ್ಪುತ್ತೆ. ಅದೇ ಕಾಂತನ ಬೈದ, ಅವನ ಹೆಂಡತಿ, ಅವನಿಗೆ ಮದುವೆ ಕೊಟ್ಟಿರುವಂಥದ್ದು. ಆಮೇಲೆ ಈ ಸಂಕಮಲೆ ಕಾಡಲ್ಲಿ ಈ ಜೋಕೆದಗೆ ಸಿಗುವುದು. ಅವಳನ್ನು ತಗೊಂಡು ಬಂದು ಅರಸರ ಮುಂದೆ ಇಟ್ಕೊಂಡು ಆಮೇಲೆ ಅವನೇ ಹೇಳೋದು, ಅರಸರು ಹೇಳ್ತಾರೆ, ನೀನೇ ಸಾಕು, ನಿನ್ನ ತಂಗಿ ಅಂತೂ ತೀರ್ಕೊಂಡಿದ್ದಾರೆ, ನೀನೇ ಸಾಕು, ದೇಯಿ ಅಂತ ಹೆಸರಿಡು ಅಂತ. ದೇಯಿ ಅಂತ ಹೆಸರು ಇಟ್ಕೊಂಡು ಈ ಮಗುವನ್ನು ಸಾಕಿ ಸ್ವಜಾತಿ ಬಾಂಧವ ಅಂದರೆ ಮೊದಲಿಗೆ ತನ್ನ ತಂಗಿಯನ್ನು ಕೊಟ್ಟಿದ್ದೆ ಕಾಂತ ಬೈದನಿಗೆ, ಅವನಿಗೆ ಮದುವೆ ಮಾಡಿ ಕೊಡೋದು. ಅವಳಿಗೆ ಇರುವಂಥ ಸುರುವಿಗೆ ಮದುವೆ ಮಾಡಿ ಕೊಟ್ಟಂಥ ಸ್ವಂತ ತಂಗಿ ಇದ್ದಂಥ ಆ ತಂಗಿಯ ಮಗಳು ಕಿನ್ನಿದಾರು. ತೆಂಕು ಕಡೆಯಲ್ಲಿ ಕಿನ್ನಿದಾರಿಗೆ ಪ್ರಾಧಾನ್ಯತೆ ಜಾಸ್ತಿ. ಅದು ಜೀವಿತ ಕಾಲದಲ್ಲಿ ಇರುವಂಥದ್ದು, ಜೀವಿತ ಕಾಲದಲ್ಲಿ. ಆಮೇಲೆ ಅಂದರೆ ಇವರು ಹುಟ್ಟುವುದಕ್ಕಿಂತ ಮುಂಚೆನೇ ಕಿನ್ನಿದಾರಿಗೆ ಮದುವೆಯಾಗಿ ಕಳಿಸಿಕೊಟ್ಟಿದ್ದಾರೆ. ಆಗ ಅಂದರೆ 8-9 ವರ್ಷಕ್ಕೆ ಆ ಕಾಲದಲ್ಲಿ ಎಲ್ಲ ಮದುವೆ ಮಾಡಿ ಕಳಿಸಿಕೊಟ್ಟಿರುವಂಥದ್ದು. ಕಿನ್ನಿದವ್ರನ ಮನೆಯಲ್ಲಿ ಒಂದು ಕಿನ್ನಿದವ್ರ ಗರಡಿ ಅಂತ ಉಂಟು. ಕಲೆಂಬಿದೋಲ ಅಂತ 2-3 ಉಂಟು, ಪಡುಮಲೆಯಲ್ಲಿ ಉಂಟು, ಪಂಜದಲ್ಲಿ. ಅದೇ ಆ ಮಾಯಂದಾಲ್ ಅಂದರೆ ಇವರು ಅವಸಾನ ಆಗುತ್ತೆ. ಇವರದ್ದು ಅವಸಾನ ಆದಮೇಲೆ ಬ್ರಹ್ಮರ ಸಾನ್ನಿಧ್ಯಕ್ಕೆ ಹೋಗ್ತಾರೆ. ಬ್ರಹ್ಮರ ಸಾನ್ನಿಧ್ಯಕ್ಕೆ ಹೋಗುವಾಗ ಅಲ್ಲಿ ಬ್ರಹ್ಮರೊಂದು ಮಾತು ಹೇಳ್ತಾರೆ ಇವರಿಗೆ, ಬಾಲೆಲೆ ನಿಖಲು ಮಾನ್ಯ ಕೀರ್ತಿನ ನಿಗಲಿಗೆ ದೋಷ ಉಂಡು, ನಿಖಲು ದೋಷುಡೆ ಆ ನಿಖಲಿನಿಗೆ ತೊನುಜಿ, ನಿಖಲಿ ಮೈಲೆ ಉಂಡು, ಮೈಲೆ ನಿಖಲು ಮಾವಿರ ಗಂಗೆ ಮೇಲೆ, ಮಾವಿರ ಗಂಗೆ ಮೀಪಿನ ಪೋದು, ಮಾವಿರ ಗಂಗೆ ಮೀದು ಕುಡರ ಬತ್ತಡೆ ಆ ನಿಖಲಿನಿ ಎನ್ನ ಮಟ್ಟೆಲಿಗೆ ತೊನುವೆ ನೆನಪಿನ ಹಾಗೆ ಒಂದು ವಾಗ್ದಾನ ಕೊಡ್ತಾರೆ. ಅವರು ಮಾವಿರ ಗಂಗೆ ಅಂದರೆ ಸಮುದ್ರ ಸ್ನಾನಕ್ಕೆ ಹೋಗೋದು. ಸಮುದ್ರ ಸ್ನಾನಕ್ಕೆ ಹೋಗುವಂಥ ಹೊತ್ತಲ್ಲಿ ಈ ಆವಾಗ ಹೇಳಿದ್ನಲ್ಲ 1000 ಮಣ್ಣೆ ದೈವಗಳಂತ, ಆ ಹೊತ್ತಲ್ಲಿ 1000 ಮಣ್ಣೆ ದೈವಗಳು ಪಿಲಿಭೂತ ಪಿಲ್ಚಂಡಿ ದೈವ ಜುಮಾದಿ ಅವರನ್ನು ಮತ್ತೆ ಮಾನಿಬಾಲೆ ಅವಳದೊಂದು ಕಥೆನೇ ಬೇರೆ ಉಂಟು. ಅವಳು ಕೂಡ ಸಮುದ್ರ ಸ್ನಾನಕ್ಕೆ ಬಂದವಳು. ಇವರ ಬೆನ್ನು ಹಿಡಿತಾಳೆ. ಇವರ ಬೆನ್ನು ಹಿಡಿಯುವಾಗ ದೇಗಪ್ಪ ಏನಕ್ಕೆಲ್ಲ ಬೇರಿವತ್ವ ಅಪಗಂಡ ದುಮ್ಮುಡು ಬಿಡುತ್ತಾಡ ಫಲ ಎಲ್ಲ ಅವರು ಬೆತ್ತಡಿ ಬಿಡುತ್ತಾಡ ಮೆಗ್ಗೆಲ್ಲ ಅವರು ಅನ್ನಿಕಲ್ಲ ಬೆತ್ತಡಿ ಬರಪೆ ಅಂತ ಒಂದು ಮಾತು ಹೇಳುವಾಗ ಬಾ ಅಂತ ಹೇಳ್ಕೊಂಡು ತಂಗಿ ಅಂತ ಭಾವಿಸ್ಕೊಂಡು ಕರ್ಕೊಂಡು ಬರೋದು. ನಾವು 66 ಗರಡಿ 33 ಕೋಟೆ ನಿರ್ಮಾಣ ಮಾಡ್ತೇವೆ. 6 ಗರಡಿಯಲ್ಲಿ 33 ಕೋಟೆಯಲ್ಲಿ ನಮ್ಮ ಒಟ್ಟಿಗೆ ನಮ್ಮ ತಂಗಿಯಾಗಿ ನೆಲೆಯಾಗು. ಅದು ಮಾಯಾ ರೂಪದಲ್ಲಿ. ಕಿನ್ನಿದಾರುನದ್ದು ಜೀವಿತದಲ್ಲಿ ಇರುವಾಗ, ಇದು ಮಾಯಾ ರೂಪದಲ್ಲಿ, ಮಾಯಂದಲ್ಲ ಅಲೌಕಿಕವಾಗಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ನೇಮ ಕೋಲ ಏನಾದ್ರು ಮಾಯಂದಲ್ಲಿಗೆ ನೇಮ ನಡೆಯುತ್ತೆ. ಕರಾವಳಿಯಲ್ಲಿ ಮಾಯಂದಲ ಕೋಲ ಬಹಳ ಮಹಿಳೆಯರಿಗೆ ಪ್ರಾತಿನಿಧ್ಯ ಜಾಸ್ತಿ ಅದರಲ್ಲಿ. ಹಾಗಾದ್ರೆ ಕಿನ್ನಿದಾರಿಗೆ ಸಂಬಂಧಪಟ್ಟ ಹಾಗೆ ಕೋಲ ಅದು ಸಹ ಉಂಟು. ಆ ಕಡೆ ಎಡ್ಮೂರಲ್ಲಿ ವಿಶೇಷವಾಗಿ ನಡೆಯುವಂಥದ್ದು. ಆ ಎಡ್ಮೂರು ಸೈಡಲ್ಲಿ ಸುಳ್ಯ ಪುತ್ತೂರು ಸೈಡಲ್ಲಿ ವಿಶೇಷವಾಗಿ ನಡೆಯುತ್ತೆ ಕಿನ್ನಿದಾರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ವೀಕ್ಷಕರೇ, ನಮ್ಮೂರ ಗರಡಿಗಳು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ನಮ್ಮೂರ ಗರಡಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಅತಿಥಿಗಳೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಈಗ ಇನ್ನೊಂದು ಪ್ರಶ್ನೆ ಇದೆ. ಏನಪ್ಪ ಅಂದ್ರೆ, ಈ ಬೈದೇರುಗಳಿಗೆ ಅತಿ ದೊಡ್ಡ ಸೇವೆ ಅಂದ್ರೆ ಯಾವುದು? ತುಂಬಾ ಹತ್ತಿರವಾದ ಸೇವೆ ಅಂದ್ರೆ ಯಾವುದು? ಅವರಿಗೆ ಅತಿ ಪ್ರಿಯವಾದ ಸೇವೆ ಅಂದ್ರೆ ಅನ್ನ ನೈವೇದ್ಯ ಅಗೇರು ಸೇವೆ ಅಂತ. ಅಗಲ ಅಂತ ಹೇಳ್ತಾರೆ, ತಪ್ಪು, ಅಗೇರು ಸೇವೆ ಅಂತ. ಅದು ಮಾಡಬೇಕಾದ್ರೆ ಸಾಧಾರಣ ಒಂದು ಮಂಡಲ 48 ದಿವಸಗಳ ಒಂದು ವ್ರತಾಚರಣೆ ಉಂಟು. ಗರಡಿಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಇದುಂಟು. ಅಂದ್ರೆ ನಾವು ಆ ಪ್ರಕಾರ ಇರ್ತೇವೆ. ಒಂದು ಮನೆತನದಲ್ಲಿ ಒಂದು ಸೇವೆ ಕೊಡೋದಾದ್ರೆ ಹರಕೆ ಸೇವೆ 48 ದಿನಗಳ ಶುದ್ಧಾಚಾರದಲ್ಲಿ ಬೇಕು. ಅವನ ಮನೆಗೆ ಇಡೀ ಭದ್ರತೆ ಬೇಕು. ಒಂದು ನಾಯಿ, ಒಂದು ಹಕ್ಕಿ ಸಹ ಹೋಗಬಾರ್ದು. ಒಂದೇ ಗೇಟ್ ಇರಬೇಕು.
ಅದನ್ನು ಈ ಸಗಣಿಯಲ್ಲಿ ಶುದ್ಧಪಡಿಸಿ ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಗರಡಿಯ ಪೂಜಾರಿ ಹೋಗಿ ಅಲ್ಲಿ ಬೈದೇರುಗಳನ್ನು ಪ್ರಸಾದ ಇಟ್ಟು ಅವರ ಬೈದರ ಸಂಕಲ್ಪವನ್ನು ಮಾಡಿ ಬರಬೇಕು. ಆನಂತರ ನಿತ್ಯ ಪೂಜೆಯನ್ನು ಮನೆಯ ಮಾಡಬೇಕು. ಯಾರು ಬರಲಿಕ್ಕಿಲ್ಲ, ಯಾರು ಹೋಗಲಿಕ್ಕಿಲ್ಲ. ಹೋಗುದಾದ್ರೆ ಅಲ್ಲಿ ಅಂಬಿ ನೀರು ಅಂತ ಹೇಳ್ತಾರೆ, ಅದನ್ನು ಪ್ರೋಕ್ಷಿಸಿಕೊಂಡು ಒಳಗೆ ಹೋಗಬೇಕು. ಇಬ್ಬರಿಗೆ ಮಾತ್ರ ಪ್ರವೇಶ, ಎಲ್ರಿಗಿಲ್ಲ. ಅದು ಈಗಿನ ಕಾಲಘಟ್ಟದಲ್ಲಿ ಸ್ವಲ್ಪ ಎಲ್ಲ ನಾವು ಹೇಳಲಿಕ್ಕೆ ಉಂಟು. ಆದರೂ ಬೈದ್ಯರುಗಳ ವಿಷಯದಲ್ಲಿ ಇವತ್ತಿಗೂ ಒಂದು ಅದು ಕಟ್ಟುನಿಟ್ಟಿನ ಒಂದು ಅದೊಂದು ದೊಡ್ಡ ಸೇವೆ. ನೇಮ ಅಂದರೆ ಅದು ನಾಗದೇವರಿಗೆ ನಾಗಮಂಡಲ ಹೇಗುಂಟು ಹಾಗೆ ಅದು ಬಹಳ ದೊಡ್ಡ ಸೇವೆ. ಅಂಥ ಸೇವೆ ಅದನ್ನು ಮಾಡಲಿಕ್ಕೆ ಸಹ ಜನ ಸಹ ಹಿಂದೆ ಮುಂದೆ ನೋಡ್ತಾರೆ, ನಮ್ಮಿಂದ ಆಗ್ತದ ಅಂತ. ಅದು ಬೈದ್ಯರುಗಳು ಮಾಡೋದು. ಅಂಥ ಒಂದು ಹೃದಯ ಇದಿದ್ರೆ ಅದನ್ನು ಮಾಡುವಂಥ ಪರಿಪೂರ್ಣವಾಗಿ ತಗೊಳ್ತಾರೆ ಅಂತ ದೊಡ್ಡ ಸೇವೆ ಅಂದರೆ ಅದೇ ಸೇವೆ. ಇದು ಎಲ್ಲ ಗರಡಿಗಳಲ್ಲೂ ನಡೆಯುತ್ತಾ? ಎಲ್ಲ ಗರಡಿಗಳಲ್ಲೂ ನಡೆಯುತ್ತೆ ಇದು. ಹಾಗೆಯೇ ಈಗ ಮನೆಗಳಲ್ಲಿ ಈಗ ಜಾತ್ರೆಗಳು ನಡೆಯುವಂಥದ್ದು ಗರಡಿಯಲ್ಲಿ, ಹಾಗೆ ಮನೆಗಳಲ್ಲಿ ಇಂಥ ಆಚರಣೆಗಳನ್ನ ಮಾಡ್ಬೋದಾ? ಕೆಲವು ಕಡೆ ಮಾಡ್ತಾರೆ ಅನ್ನುವ ಒಂದು ನಂಬಿಕೆ ಇದೆ. ಯಾವ ವಿಚಾರ ಅಂದ್ರೆ ನೇಮ ಏನು ನಡಾವಳಿ ನಡೆಯುತ್ತೆ. ನೇಮ ನಡಾವಳಿ ಅಂದ್ರೆ ಕಾರ್ಕಳ ತಾಲೂಕಲ್ಲಿ ಮನೆಗರಡಿಗಳಂತೂ ಜಾಸ್ತಿ ಬರುತ್ತೆ. ತಾವುಗಳಂತಾರೆ, ಭಂಡಾರದ ಮನೆ ಅಂತಾರೆ, ಬರ್ಕೆ ಅಂತಾರೆ. ಆ ಕಡೆಗಳಲ್ಲಿ ಬಾಮ ಅಂತಾರೆ, ಬಾಮದ ನೇಮ, ಬಾಮದ ಬಾಕ್ಯರು ಹಾಗೆಲ್ಲ ಬರುತ್ತೆ. ಆ ಬಾಮ ಅಂದರೆ ಒಬ್ಬ ಗಡಿಪಟ್ಟ, ನಮ್ಮ ಕಡೆ ಗಡಿಪಟ್ಟ ಅಂತಾರೆ. ಈಗ ಇವರು ಬಗ್ಗ ಪೂಜಾರಿ, ಇವರಿಗೆ ಗಡಿಪಟ್ಟ ನಡೆಯುತ್ತೆ. ಈಗ ಇವರು ಬಗ್ಗ ಪೂಜಾರಿ, ಇವರಿಗೆ ಗಡಿಯಾಗಿದೆ. ಹಾಗೆ ಆ ಕಡೆ ಬಾಮ ಅಂತಾರೆ, ಬಾಮದ ಪೂಜಾರಿ ಅಂತಾರೆ. ಅವನಿಗೆ ಗಡಿ ಆಗುವಾಗ ಆವಾಗ ಒಂದು ಅವರ ಏನು ಮನೆತನ ಉಂಟು, ಆ ಬರ್ಕೆ ಏನುಂಟು, ಅವರ ಮನೆ ಎದುರಿಗೆ ಒಂದು ಬಾಕ್ಯಾರ ಇರುತ್ತೆ, ಬಾಮದ ಬಾಕ್ಯಾರ ಅಂತ. ಅಲ್ಲಿ ನೇಮ ಆಗಿ ಅಲ್ಲಿ ಬಾಮ ಆಗುವುದು ಅಂತ ಹೇಳ್ತಾರೆ, ಮನೆತನದಲ್ಲಿ ನಡೆಯುವಂಥದ್ದು. ಯಾಕಂದರೆ ಅದೇ ಒಂದು ಅಲ್ಲಿ ಏನಾದರೂ ಬೈದ್ಯರುಗಳದ್ದು ಏನಾದರೂ ಒಂದು ಕುರುಹಿ ಇರುತ್ತೆ, ಒಂದು ಅವರದ್ದು ಭಂಡಾರ ಇರುತ್ತೆ, ಇಲ್ಲ ಅವರದ್ದು ಬಂದು ನಿಂತಂಥ ಒಂದು ಸ್ಥಾನ ಇರುತ್ತೆ, ಒಂದು ಕಟ್ಟೆ ಇರುತ್ತೆ, ಇಲ್ಲವ ಒಂದು ಚಾವಡಿ ಇರುತ್ತೆ, ಇಲ್ಲವ ಮಂಚ ಇರುತ್ತೆ. ಅವರು ಬಂದು ಪೂರ್ವಕಾಲದಲ್ಲಿ ಬಂದದ್ದೆಲ್ಲ ಅದು ಆ ಕಡೆ ಎಲ್ಲ ನಡೆಯುತ್ತೆ. ಈ ಕಡೆ ಕೂಡ ಹಲವಾರು ಕಡೆಗಳಲ್ಲಿ ಉಂಟು, ಈ ಗುತ್ತು ಬರ್ಕೆಗಳೆಲ್ಲ ಉಂಟು. ಬೈದರ್ಗಳು ಅವರು ಬಂದು ನಿಂತಂಥ ಕುರುಹುಗಳುಂಟು, ಅವರು ಬಂದು ಕೂತಂಥ ಮನೆ ಮಂಚವು, ಅವರು ಬಂದು ಕೂತಂಥ ಚಾವಡಿಗಳು ಅದೆಲ್ಲ ಉಂಟು. ಆದರೆ ಈ ಕಡೆ ಮನೆ ಗರಡಿಗಳಲ್ಲೆಲ್ಲ ನಡೆಯೋದಿಲ್ಲ. ನಮ್ಮ ಈ ಪಡುಭಾಗದಲ್ಲಿ ಕಾರ್ಕಳ ಸೈಡಲ್ಲಿ, ಆಮೇಲೆ ಎಬ್ರಿ ಸೈಡಲ್ಲಿ ಎಲ್ಲ ನಡೆಯುತ್ತೆ ಮನೆಗರಡಿಗಳಲ್ಲಿ. ಬೇರೆ ದೈವಗಳನ್ನೆಲ್ಲ ಅಲ್ಲಲ್ಲಿ ಮಾಡ್ಬೋದು, ಬೈದರುಗಳನ್ನು ಗರಡಿಯಲ್ಲಿ ಮಾತ್ರ. ಒಂದು ವ್ಯಕ್ತಿ ನನ್ನ ಮನೆಯಲ್ಲಿ ಕೊಡ್ತೇನೆ ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಾಗುದಿಲ್ಲ. ನೇಮ ಜರುಗಲಿಕ್ಕಿಲ್ಲ. ಹಾಗೆ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನಡೀಬೋದಾ ಮನೆಗಳಲ್ಲಿ, ಗರಡಿ ಮನೆಗಳಲ್ಲಿ? ಅದೇ ವಿಚಾರ. ಅಂದ್ರೆ ಭಂಡಾರ ಮನೆಗಳಲ್ಲಿ, ಬರ್ಕೆಗಳಲ್ಲಿ, ತಾವುಗಳಲ್ಲಿ ದರ್ಶನ ಸೇವೆ ನಡೀಬೋದು. ಎಲ್ಲ ತಾವುಗಳಲ್ಲೂ ನಡೆಯುತ್ತೆ. ಓಕೆ, ಸರಿ. ಹಾಗೆಯೇ ಸುರಿಯಕ್ಕೂ ಮತ್ತು ಕೋಟಿ ಚೆನ್ನೈಯರಿಗೂ ಬಹಳ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಈ ನೇಮೋತ್ಸವದ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಹೊಟ್ಟೆಗೆ ಹಾಕಿಕೊಳ್ಳುವಂಥದ್ದಾಗಿರ್ಬೋದು, ದರ್ಶನಾವೇಶದಲ್ಲಿ ಕೆಲವು ಕಡೆಯಲ್ಲಿ ಎದೆಗೆ ಹಾಕಿಕೊಳ್ಳುವಂಥದ್ದಾಗಿರ್ಬೋದು. ಇದರ ಹಿನ್ನೆಲೆ ಏನು? ಮುಖ್ಯವಾಗಿ ಅಂದರೆ ಸುರಿಯ ಅಂದರೆ ಅವರಿಗೆ ಬಾಲ್ಯತ್ವದಲ್ಲಿ ಅವರು ಬಲ್ಲಾಳರು ಕೊಟ್ಟಂಥ ಆಯುಧ. ಅಂದರೆ ಆಜಿ 10-14 ಪ್ರಾಯಕರಿನಾಗ ಗೊಬ್ಬುಗು ಪೋಯನ ಅಂತ ವಿಚಾರ ಉಂಟು. ಏಳು ಪ್ರಾಯಕರಣ ಗೊಬ್ಬುಗು ಪೋಯ 10-14 ನಾದನಿಗೆ ಪೋಯ ಮುಡಾಯ ರಾಜ್ಯೋಡು ಪೇರು ಮುಂಡೆ ಗರಡಿ, ಪಡ್ಡಾಯ ರಾಜ್ಯೋಡು ಕಂಚಿಪಾಡಿ ನಾನೇರ ಗರಡಿ ಆದನೆ ಆದ್ಯ ಹಾಗೆ ಒಂದು ಕತೆ ಬರುತ್ತೆ. ಹಾಗೆ ಬಾಡಿ ಬಂದವರು ಬಂದು ಅವರ ಮಾವ ಏನಿದ್ದಾರೆ ಸಾಯನ ಬೈದರ ಹತ್ರ ಕೇಳುವಾಗ, ಬಲ್ಲಾಳರನ್ನು ಭೇಟಿಯಾಗಬೇಕು, ನಾವು ಹೇಗೆ ಇದು ಮಾಡೋದಲ್ಲ, ದುಡಿದು ತಿನ್ನಬೇಕು, ಬೆನ್ನಿ ಬೇಸಾಯ ಮಾಡಬೇಕು, ಅದು ಮಾಡಬೇಕಾದ್ರೆ ಬಲ್ಲಾಳರನ್ನು ನೋಡಬೇಕು ಅಂತ ಒಂದು ಮಾವನ ಹತ್ರ ಅದು ಅರಿಕೆ ಮಾಡುವಾಗ ಮಾವ ಹೇಳಿದು, ನಿಕುಲ್ ಕಲಿಬಾಲೆಲು ಆರು ಸಿರಿ ಪುರುಷಿ, ಅದು ಒಂದು ಸಂಬಂಧ ಉಂಟು. ಅದರಲ್ಲಿ ಮಡಿವಾಳರು ಅದರಲ್ಲಿ ಬರ್ತಾರೆ, ಅದು ಅದರಲ್ಲಿ ಬರುತ್ತೆ. ನಿಮ್ಮ ಕಲಿ ತೆಗಿಬೇಕು ಅದೆಲ್ಲ ಬರುತ್ತೆ. ಅದು ನಾವು ಮದುವೆ ಮುಂಚಿನ ದಿವಸ ಒಂದು ಮುಹೂರ್ತ ಮಾಡ್ತಾರೆ, ಬೆಳಿಗ್ಗೆ ಮದುವೆ ಬೆಳಿಗ್ಗೆ. ಅದೇ ಕ್ರಮ ಕೋಡಿ ಚೆನ್ನರಿಗೆ ಮಾಡಿದಂಥ ಕ್ರಮ ಅದು ಮಾಡೋದು. ಆ ಪ್ರಕಾರ ಅವರು ಬಲ್ಲಾಳರಲ್ಲಿ ಹೋಗುವಾಗ, ಬಲ್ಲಾಳರು ಎಡಬಲ ಈ ಮಟ್ಟೆಲ್ ಅಂತಾರೆ ತುಳುವಲ್ಲಿ, ಅದರಲ್ಲಿ ಕೂರಿಸಿಕೊಂಡು ರಾಮೇ ಲಕ್ಷ್ಮಣೆ ಅನ್ನುವಂಥ 2 ಕಿರುವಾಲ ಅಂತಾರೆ ತುಳುವಲ್ಲಿ, 2 ಸುರಿಯಗಳನ್ನು ಇವರಿಗೆ ಕೊಡೋದು. ಆ ಹೊತ್ತಲ್ಲಿ ಕೊಟ್ಟಂಥ ಪರಮಾಲ ಬಲ್ಲಾಳರು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಪರಮಾಲ ಬಲ್ಲಾಳರು ಅಂತ ತುಳುವಲ್ಲಿ ಅವರು ಕೊಟ್ಟಂಥ ಆಯುಧ ಅದು ಕ್ರಮೇಣ ಬುದ್ಧಿವಂತನನ್ನು ವಧೆ ಮಾಡಿದ ಮೇಲೆ ರಾಮ ಲಕ್ಷ್ಮಣ ಇದ್ದಂಥ ಅವರ ಸೂರ್ಯ ರಾಮ ಕೆಂಗೊಡ ಅಂತ ಆಗೋದು. ಅಂದರೆ ಪ್ರಥಮವಾಗಿ ತಮ್ಮನ ಸೂರ್ಯ, ಅದು ಬುದ್ಧಿವಂತ ಪ್ರಥಮವಾಗಿ ಹೋಗಿ ಸೂರ್ಯ ಹಾಕೋದು ತಮ್ಮ ಚೆನ್ನೈ ಹಾಕೋದು, ಅದರಿಂದ ಅದು ಕೆಂಗುಡೆ ಅಂತ ಆಗೋದು. ಇವತ್ತಿನವರೆಗೂ
ಕೋಪ ಕ್ರೋಧ ಅಂದರೆ ಚೆನ್ನೈ ಅಂತ ಅರ್ಥ, ಶಾಂತಿ ಸ್ವರೂಪ ಅಂದರೆ ಕೋಟಿ ಅಂತ ಎರಡೂ ಇದೆ. ಹಾಗೆ ಅದು ಸೂರ್ಯ ಹಾಕೋದು ಈ ನೇಮದಲ್ಲಿ ಅಥವಾ ದರ್ಶನದಲ್ಲಿ ಸೂರ್ಯ ಹಾಕೋದು ಅನ್ನೋ ವಿಚಾರ ಅಂದರೆ ತಮ್ಮ ತಾಯಿ ಹೇಳಿದಂಥ ಹರಕೆ. ಹುಟ್ಟುವಾಗ ತನಗೆ ಹೆರಿಗೆ ನೋವು ಬರುವಾಗ ಪಡುಮಲೆಯಲ್ಲಿ ಇರುವಾಗ, ಪಡುಮಲೆ ಬೀಡಿನಲ್ಲೇ ಅವಳು ಹೆತ್ತಿದ್ದಲ್ಲ, ಅಲ್ಲೇ ನಟ್ಟಿಲ್ಲ ಬರ್ಕೆ ಅಂತ ಅದನ್ನು ಖಾಲಿ ಮಾಡಿಸಿ ಆ ನಟ್ಟಿನ ಎನ್ನ ಜಾತಿ ಸಂಗತಿಯರಿಲ್ಲಡೆ ಅನ್ಪೆದ್ವೆ ಋಣಕುಬೂರೆ ಅಂತ ಒಂದು ಮಾತು ಹೇಳಿದ್ದಲ್ಲ ಆ ಟೈಮಲ್ಲಿ. ಆ ನಟ್ಟಿಲ್ಲ ಬರ್ಕೆಯಲ್ಲಿ ಅವಳು ಹೆತ್ತಿರುವಂಥ ಸಮಯದಲ್ಲಿ ಆ ಹೊತ್ತಲ್ಲಿ ಹೆರಿಗೆ ನೋವು ಬರುವಾಗ ಒಂದು ಹರಕೆ ಹೇಳಿದ್ಲು. ಪೊನ್ನು ಬಾಲೆ ಪುಟ್ಟುಂಡ ಅಂಗನಾಡ್ಪವೆ, ಆನು ಬಾಲೆ ಪುಟ್ಟುಂಡ ಕೈಯ ಕಂಚಿಲ ತುಂಬವೆ, ಪುಂಡಿ ಬನವು ಪಾಡ್ಪವೆ. ಆ ಪ್ರಕಾರ ಈ ಮಕ್ಕಳು ಹುಟ್ಟಿದ ಮೇಲೆ ತಾಯಿ ಹೇಳಿದಂಥ ಹರಕೆಯನ್ನು ಸಂದಾಯ ಮಾಡಲಿಕ್ಕೆ ಕೆಮ್ಮಲತ್ತ ಮಲೆಗೆ ಹೋಗೋದು, ನಾಗಬ್ರಹ್ಮರ ಸಾನ್ನಿಧ್ಯಕ್ಕೆ. ಆ ಹೊತ್ತಲ್ಲೇ ಪೂಜೆ ಮಾಡುವಂಥ ಭಟ್ರು ಪೂಜೆ ಮಾಡಿದಂಥ ಆ ಮಂಗಳವಾರದ ದಿವಸ, ವಾರಕ್ಕೊಂದು ಪೂಜೆ ಆಗೋದು ಮಂಗಳವಾರದ ದಿವಸ, ಪೂಜೆ ಮಾಡಿ ಅವರು ಹೊರಡ್ತಾರೆ. ಬಾಗಿಲು ಹಾಕಿ ಆಗಿದೆ. ಆ ಹೊತ್ತಲ್ಲಿ ಬಾಗಿಲು ಇನ್ನೊಮ್ಮೆ ತೆಗೆದು, ಒಮ್ಮೆ ಬಾಗಿಲು ಹಾಕಿದೆ, ಪೂಜೆ ಆಗಿದೆ, ನಂದು ಬಾಗಿಲು ನಾನು ಹಾಕಿ ಆಗಿದೆ, ಇನ್ನೊಂದು ಮಂಗಳವಾರ ಬನ್ನಿ ಅಂತ ಮಾತು ಹೇಳುವಾಗ ಇವರಿಗೆ ಒಮ್ಮೆ ಮುಂದೆ ಇಟ್ಟ ಕಾಲನ್ನು ಹಿಂದೆ ಇಡುವಂಥವರಲ್ಲ ನಾವು, ನಮಗೆ ಯಾರಕ್ಕೆ ಸಂದಾಯ ಮಾಡಲೇಬೇಕು. ತಾವರೆಕೊಳ್ಳ ಉಂಟು, ತಾವರೆಕೊಳ್ಳದಲ್ಲಿ ಸ್ನಾನ ಮಾಡಿ ಆಮೇಲೆ ದೇವರ ಹತ್ರ ಬೇಡ್ಕೊಳ್ತಾರೆ, ಬಾಗಿಲು ತೆರೆಯೋದಿಲ್ಲ. ಆವತ್ತಲ್ಲಿ ನೀವು ನಮ್ಮ ಸೇವೆ ಸ್ವೀಕಾರ ಮಾಡದಿದ್ದರೆ ನಾವು ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತೇವೆ ಅಂತ ಇದ್ದಂಥ ಸೊಂಟದಲ್ಲಿದ್ದಂಥ ಸೂರ್ಯ ತೆಗೆದು ಹಾಕ್ಕೊಳ್ತಾರೆ. ನಮ್ಮ ದರ್ಶನದಲ್ಲಿ ಅದು ಕಟ್ಲೆಲ್ಲ ಉಂಟು ಹೇಳಲಿಕ್ಕೆಲ್ಲ. ಸೇಟ್ ಕೆಲವೆಡೆ ಸೇಟ್ ಹೇಳ್ತಾರೆ, ಕೆಲವೆಡೆ ಏಟ್ ಹೇಳ್ತಾರೆ, ನಮ್ಮ ಕಡೆ ಓಲಗಂತಾರೆ. ಹಾಗೆ ಆ ಬಂಜಿಡು ಬೊಳ್ಳಿದ ಚೆಂಡು ಕೈಟಿ ಅಲವಿನ ಪಗರಿ ಹಾಗೆ ಅಂತ ಮಾತುಂಟು. ಇವರು 9 ಏಟು ಹಾಕ್ತಾರೆ, ಈ ಕಟ್ಲೆಯಲ್ಲಿ 3 ಅಂತ ಹೇಳ್ತೇವೆ. 9ನೇ ಏಟು ಹಾಕುವಾಗ ದೇವರು ಹೊಟ್ಟೆಯಲ್ಲಿ ಬೆಳ್ಳಿಯ ಚೆಂಡು ತಂದು ಇಡ್ತಾರಂತೆ, ಅಂದರೆ ಸೂರ್ಯ ಒಳಗೆ ಹೋಗಬಾರ್ದು ಅಂತ ಬೆಳ್ಳಿಯ ಚೆಂಡು ತಂದು ಇಡ್ತಾರಂತೆ, ಬಂಜಿಡು ಬೊಳ್ಳಿದ ಚೆಂಡು ಅಂತೇವೆ. ಹಾಗೆ ಇದನ್ನು ಯಾವಾಗಲೂ ಹಾಕ್ತಿಲ್ಲ, ಇಲ್ಲ, ಅದಕ್ಕೊಂದು ಕ್ರಮ ಉಂಟು. ಈ ಸಂದರ್ಭ ಯಾವ ಸಮಯ ಅಂತ ಉಂಟು, ಅದಕ್ಕೆ ಎಲ್ಲ ಸೇವೆಯಲ್ಲಿ ನಡೆಯುವುದಿಲ್ಲ. ಹಾಗೆ ಈಗ ಈ ನೇಮೋತ್ಸವ ನಡೆಯುವಂಥದ್ದು ಹಲವಾರು ಕಡೆ ನಡೆಯುತ್ತೆ, ತುಳುನಾಡಿನಲ್ಲಾಗಿರ್ಬೋದು, ಇತರ ಭಾಗಗಳಲ್ಲಿ. ಇದರ ದಿನವನ್ನ ಹೇಗೆ ನಿಗದಿ ಮಾಡ್ತೀರಾ? ಇದಕ್ಕೆ ಯಾವುದಾದ್ರೂ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಲು ಇದೆಯಾ? ಕೆಲವು ಕಡೆ ಅದಕ್ಕಂತ ಈಗ ನಮ್ಮ ಕೇಂದ್ರಗಳಲ್ಲಿ ಜಾರದ ಹುಣ್ಣಿಮೆ ಅಂತ ಆವತ್ತು ನಾವು ಗರಡಿ ಪ್ರವೇಶ ದಿವಸ ಅದೊಂದು ಫಿಕ್ಸ್ ಬಂದೆ ತಿಥಿ ಪ್ರಕಾರ ಮಾಡ್ಕೊಂಡು ಬರ್ತೇವೆ. ಕೆಲವೊಂದು ದಿನ ಮಾಡಿ ಅಂದ್ರೆ ಟೈಮ್ ನೋಡ್ಕೊಂಡು ಈಗೆಲ್ಲ ಅಂದ್ರೆ ಇದೇ ಮಂತಲ್ಲಿ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಬರುತ್ತೆ. ಇದು ಅಂದ್ರೆ ಊರಿನಲ್ಲಿ ಪರವೂರಿನವರಿಗೆ ನಮ್ಮ ಗರಡಿ ಕೋಲ ಇಂಚಿನ ದಿನ ಅಂತ ನಾವು ಫಿಕ್ಸ್ ಆಗಿರ್ತದೆ, ಅಡ್ವಾನ್ಸ್ ಆಗಿ ಬರ್ತದೆ ನಮ್ಮ ಫಿಕ್ಸ್ ಅಂತ. ಅಂದ್ರೆ ನಾವು ಈಗ ಸೇವೆಗೆ ಹೋಗುವ ದರ್ಶನಕ್ಕೆ ಹೋಗುವವರು ಅಥವಾ ನರ್ತನಕ್ಕೆ ಬರುವ ಪರವರು ಅವರಿಗೆ ಈ ಪುನ್ನಮೆದ ಇಂಚಿನ ತಿಥಿಟ್ಟು, ಈ ಅಮಾಸೆದ ಇಂಚಿನ ತಿಥಿಟ್ಟು ಅದು ನಮಗೆ ವಾಡಿಕೆಯಾಗಿ ಬಂದದ್ದು. ಅದು ಕೆಲವು ಕಡೆ ಏನು ಮಾಡ್ತಾರೆ, ಅವರಿಗೆ ಸಮಯ ಅನುಕೂಲ ಸರಿಯಾಗಿ ವಾರದ ಈಗೆಲ್ಲ ಕೆಲಸಕ್ಕೆ ಹೋಗೋರು ಹಾಗೆಲ್ಲ ಉಂಟು, ಅವರ ಸಮಯಕ್ಕೆ ಅನುಕೂಲವಾಗಿ ಹಾಗೆಲ್ಲ ದಿನ ಮಾಡ್ಕೊಂಡು ಬರ್ತಾರೆ. ಅದು ಇತಿಹಾಸದ ಗರಡಿಗಳೆಲ್ಲ ಇತಿಹಾಸದ ಪೂರ್ವ ಇತಿಹಾಸ ಏನುಂಟು ಅದು ನಿಯಮಬದ್ಧವಾಗಿ ನಡೆಯುವಂಥದ್ದು. ಪ್ರತಿ ವರ್ಷ ಇದೇ ದಿನ ನಡಿಬೇಕು ಅನ್ನುವಂಥದ್ದು ಏನಾದರೂ ಮೊದಲೇ ನಿಗದಿಯಾಗಿರುತ್ತಾ? ಅದೇ ದಿನ ಆಗ್ಬೇಕಂತ ಅವರು ಕೋಟಿ ಚೆನ್ನೈ ಅವರು ತಮ್ಮ ಇತಿಹಾಸ ತೋರ್ಪಡಿಸಿದ ದಿನ ಅವರೇ ಫಿಕ್ಸ್ ಮಾಡಿದ ದಿನ ಉಂಟು ಕೆಲವು ಗರಡಿಯಲ್ಲಿ ಉಂಟು, ಇಂಥ ದಿವಸ ಇಂಥ ಆಗಬೇಕು. ಏಕಾದಶಿಯಲ್ಲಿ ಆಗುವಂಥದ್ದು ಕೂಡ ಉಂಟು. ಅವರಿಗೆ ಅಮಾವಾಸ್ಯೆ ಹುಣ್ಣಿಮೆ ಏನಿಲ್ಲ ಅವರಿಗೆ. ಈಗ ಈ ಒಂದು ಗರಡಿಗಳ ಮಹತ್ವ ಆಗಿರ್ಬೋದು, ಮಾಹಿತಿ ಯುವ ಜನರಲ್ಲಿ ತುಂಬಾ ಕಮ್ಮಿ ಇರುವಂಥದ್ದು. ಇದರ ಕುರಿತು ಮಾಹಿತಿ ನೀಡೋದಾದ್ರೆ ಯಾವ ರೀತಿಯ ಕ್ರಮಗಳನ್ನ ನಾವು ಹಾಕೋಬೇಕು, ಅಥವಾ ಜನಾಂಗಕ್ಕೆ ಇದರ ಬಗ್ಗೆ ಮಾಹಿತಿ ಅನ್ನೋದು ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಇದರ ಬಗ್ಗೆ ಯಾವ ರೀತಿ ಯೋಚನೆಗಳನ್ನ ಮಾಡಬಹುದು? ಪ್ರಥಮವಾಗಿ ನಿಮ್ಮನ್ನು ನಾನೀಗ ಅಭಿನಂದಿಸ್ತೀನಿ, ಯಾಕಂದರೆ ದೃಶ್ಯ ಮಾಧ್ಯಮದ ಮೂಲಕ ಈ ಒಂದು ಮಾಡಿದ್ರಲ್ಲ ನಮ್ಗೆ ತುಂಬ ಖುಷಿ ಆಗ್ತಾ ಉಂಟು. ಒಳ್ಳೆಯ ಪ್ರಯತ್ನ. ಇಂಥ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಪ್ರಥಮವಾಗಿ ಹೇಳ್ತೀನಿ. ನಮಗೆ ತುಂಬ ಆಸೆ ಉಂಟು, ಮಾಡ್ಕೊಂಡು ಹೋಗಬೇಕು, ಈ ಬಗ್ಗೆ ತಿಳುವಳಿಕೆ ಕೊಡಬೇಕು ಯುವ ಜನರಿಗೆ ಅಂತ ಒಂದು ವರ್ಗವು ಸಹ ಉಟ್ಕೊಂಡಿದೆ ಇವರೊಳಗೆ. 4-5 ವರ್ಗ ಅದರಲ್ಲಿ ಒಂದು ಸಾಧಾರಣ 300-400 ಜನ ಇದ್ದಾರೆ. ಇವರೆಲ್ಲ ಒಂದು ಕಡೆ ಸೇರಿಸಿಕೊಂಡು ಎಲ್ಲರನ್ನ ಇಟ್ಕೊಂಡು ಎಲ್ಲ ಸಮುದಾಯ ಇಟ್ಕೊಂಡು ಎಲ್ರಿಗೂ ಪ್ರಾತಿನಿಧ್ಯ ಕೊಟ್ಟು ಒಂದು ತಿಳುವಳಿಕೆ ಕೊಡಬೇಕಂತ ಆಸೆ ಉಂಟು, ಹೊರಟಿದ್ದೇವೆ. ಅದು ಬ್ರಹ್ಮ ಬೈದರು ನಮ್ಮನ್ನು ನಡೆಸಬೇಕು ಅಷ್ಟೇ. ಮುಖ್ಯವಾಗಿ ಅಂದರೆ ಅದೇ ವಿಚಾರದಲ್ಲಿ ಎಲ್ಲ ಒಗ್ಗೂಡಿಕೊಂಡು ಈಗ ಏನುಂಟು, ಈಗ ಕೆಲವು ದಾರಿ ತಪ್ಪಿಸುವಂಥ ಕೆಲವು ವಿಚಾರಗಳು ಬರ್ತಾ ಉಂಟು. ಅದನ್ನು ಅವರು ತಗೊಳ್ಬಾರ್ದು. ನಾವು ಈಗ ನಮ್ಮಕ್ಕಿಂತ ಹಿರಿಯವರಿದ್ದಾರೆ, ಅವರ ಹತ್ರ ಎಲ್ಲ ತಿಳ್ಕೊಂಡು ಅದನ್ನು ಸರಿಯಾಗಿ ಒಂದೇ ದಾರಿಯನ್ನು ನೋಡಿಕೊಂಡು ಆ ಪ್ರಕಾರ ಆ ದಾರಿಯಲ್ಲೇ ಮುನ್ನಡೆದರೆ ಮುಂದಕ್ಕೆ ಒಂದು ಒಳ್ಳೆಯ ನಮಗೊಂದು ಸೂಚನೆ ಸಿಗ್ಬೋದು. ಅದೊಂದು ನಮ್ಮ ಅಭಿಪ್ರಾಯ ಅಷ್ಟೇ.
ಅಂದರೆ ಈಗ ಏನು ನಮ್ಮ ಹುಡುಗರಿಗೆ ತುಂಬ ಇಂಟ್ರೆಸ್ಟಲ್ಲಿದ್ದಾರೆ, ಬ್ಯಾಡ್ ಮೆಸೇಜ್ ಸಿಗ್ತಾ ಉಂಟು, ಅದು ಸಿಗಬಾರ್ದು. ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಾರ್ಕೂರಿಂದ ಸುರೇಶ್ ಜಾರಿ ಅಂತ ಹೇಳಿ. ಎಸ್ ಸರ್, ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹೌದು ಸರ್, ಕೋಟಿ ಜನ ನೇಮ್ ಆಗುವಾಗ 3 ಜನ ಇದ್ದಾರಲ್ಲ ಪರವರು ನೇಮ ಕಟ್ಟೋರು. ಹೌದು. ಹಾ, ಅದು ಅವರು ಮಾವ ಅಂತ ಹೇಳ್ತಾ ಇರ್ತಾರೆ ನಿಮಗೆ, ಅದು ಸುಳ್ಳು, ಅದು ಸರಿ ಅಲ್ವಾ ಅಂತ ಕೇಳು ಸರ್. ಸ್ವಲ್ಪ ಏರು ಧ್ವನಿಯಲ್ಲಿ ಕೇಳಬೇಕು ಅಂತ ವಿನಂತಿ. ಅದು ಪರವರು ನೇಮ ಕಟ್ತಾರಲ್ಲ, ಅವರು 3 ಜನ ಇರೋರು, ಕೋಟಿ ಜನ ಮತ್ತೆ ಅವರು ಮಾವ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆಯ ಏನು ಅಂತ ಹೇಳು. ಸರಿ, ಈಗಾಗಲೇ ಈಗ ಪ್ರಶ್ನೆಗೆ ಉತ್ತರಿಸುವಂಥದ್ದು ಮತ್ತೆ ಒಂದು ವೀಕ್ಷಕರ ಪ್ರಶ್ನೆ ಇರುವಂಥದ್ದು. ಮುಖ್ಯವಾಗಿ ಅವರು ಕೇಳಿದ ಪ್ರಶ್ನೆ ಸಹಜವೇ. ಅದು ಹೆಣ್ಮೂರು ಗರಡಿಯಲ್ಲಿ ನೇಮ ನಡೆಯುತ್ತೆ, 3 ಮಂದಿ ನೇಮ ನಡೆಯುತ್ತೆ. 3 ಮಂದಿ ಅಲ್ಲಿ ನೇಮ ಕೂಡ, ಅದರಲ್ಲಿ ಕುಜುಮ ಕಾಂಜವ ಅಂದರೆ ನಾನು ಆಗ ಪ್ರಥಮವಾಗಿ ಹೇಳಿದ್ದೆ. ಇನ್ನೊಂದು ನೇಮದ ದಿವಸ ಒಂದು ಕಾಜು ಕುಜುಂಬ ಅಂತ ನೇಮ ನಡೆಯುತ್ತೆ, ಕಾಜು ಕುಜುಂಬ ಅಂತ. ಇದು ಕುಜುಂಬ ಕಾಂಜವ, ಅದು ಕಾಜು ಕುಜುಂಬ. ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಈ ಕಡೆ ನಡೆಯುವಂಥದ್ದು ಕುಜುಂಬ ಕಾಂಜವ. ನಾನು ಆಗ ಹೇಳಿದ್ದಂಥ ಅರ್ಥ ಉಂಟಲ್ಲ, ಅದು ಕುಜುಂಬ ಕಾಂಜವ. ಅಲ್ಲಿ ಕೂಡ ಎಡಮೂರಲ್ಲಿ ನಡೆಯುವಂಥ 3 ಮಂದಿ ಅದು ನಡೆಯುವಂಥ ನೇಮ ಅದೇ. ಆದರೆ ಮಾವಲ್ಲ ಬಾವ ಅಂತ ನಡೆಯೋದು ಕಾಜು ಕುಜುಂಬ ಅಂತ, ಅದು ಎಡಮೂರಲ್ಲಿ ನಡೆಯುತ್ತೆ. ಅದು ಬೈದರುಗಳ ನೇಮದ ಮುಂಚಿನ ದಿವಸ ನಡೆಯುತ್ತೆ, ಅದು ಬಾವ ಅಲ್ಲ, ಇದು ಕುಜುಂಬ ಕಾಂಜವ. ಇಲ್ಲಿ ಈ ಕಡೆ ಆಗಲಿ ಅಥವಾ ಅವರ ಮೂಲಸ್ಥಾನ ಎಡಮೂರಲ್ಲಾಗಲಿ 3 ಮಂದಿಯಲ್ಲಿ ಮಧ್ಯದಲ್ಲಿ ಇರುವಂಥವರು ಕುಜುಮ ಕಾಂಜವ. ಈ ಬಗ್ಗೆ ತುಂಬ ವಿಮರ್ಶೆ ಉಂಟು, ತುಂಬ ಉಂಟು. ಏನು ಕರೆಕ್ಟಾಗಿ ಅಂದರೆ ಎಡಮೂರಲ್ಲಿ ಇರುವಂಥ ವಿಚಾರ ಪ್ರಕಾರವಾಗಿ ನಡೆಯಲು ಬಂದಿರೋ ಇದೊಂದು ಹಲವಾರು ವಿಧದಲ್ಲಿ ಹಲವಾರು ವೇದಿಕೆಯಲ್ಲಿ ಕೂಡ ಇದು ಚರ್ಚೆ ಆಗಿದೆ. ಆ ಪ್ರಕಾರ ಇದು ನಿಜವಾಗಿ ಹೇಳೋದಂದ್ರೆ ಇದೆ ನಮ್ಮ ಅಭಿಪ್ರಾಯ, ನಮ್ಮ ಹಿರಿಯರು ಹೇಳಿಕೊಂಡ ಪ್ರಕಾರ. ಇವರು ಬಾವ ಮಾವ ಅಂತ ಏನೋ ಅವರಲ್ಲಿ ತಾತ್ಪರ್ಯ ಕನ್ಫ್ಯೂಷನ್ ಉಂಟು ಅವರಲ್ಲಿ. ಅದು ಮಾವ ಅಲ್ಲ ಬಾವ ಅಂತ. ಅವರಿಗೊಂದು ಬೇಕಿದ್ರೆ ಈ ಸಲ ಉತ್ಸವಕ್ಕೆ ಹೋಗಲಿ, ಮುಂಚಿನ ದಿವಸ ಕಾಜು ಕುಜುಂಬ ಒಂದು ನೇಮ ಆಗುತ್ತೆ ಎಡಮೂರಲ್ಲಿ. ಕಾಜು ಕುಜುಂಬ ಇಷ್ಟ ದೇವತೆ ಧರ್ಮರ ಸುಲ್ಲಯ ಕಾಜು ಕುಜುಂಬ ಎಲ್ಲ ನೇಮ ಆಗುತ್ತೆ. ಅದು ಬೇರೆ, ಕುಜುಂಬ ಕಾಂಜವ ಬೇರೆ. ಹೆಸರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಕುಜುಂಬ ಕಾಂಜವ ಕಾಜು ಕುಜುಂಬ ಹಾಗೆ. ಎಸ್, ಧನ್ಯವಾದ ನಿಮ್ಮ ಕರೆಗಾಗಿ. ಹಾಗೆ ಎಣ್ಮೂರಿಗೆ ಮತ್ತು ಕೋಟಿ ಚೆನ್ನೂರಿಗೆ ಬಹಳ ಒಂದು ದೊಡ್ಡ ಸಂಬಂಧವಿರುವಂಥದ್ದು. ಇದರ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ? ಮುಖ್ಯವಾಗಿ ಅಂದರೆ ಪಡುಮಲೆಯಿಂದ ಗಡಿ ಇಟ್ಟು ಬಂದರು, ಪಂಜಕ್ಕೆ ಬಂದರು. ಪಂಜದಲ್ಲಿ ಕ್ಯಾಮರಾ ಬಲ್ಲಲ್ಲಿ ಚಂದಗಿಡಿಯ ಎದ್ದು ಮೋಸಕ್ಕೆ ಬಲಿಯಾಗಿ ಆಮೇಲೆ ಬಂದವರು ಕೆಮ್ಮಲಕ್ಕೆ ಹೋಗಿ ಇದು ಮಾಡ್ಕೊಂಡು ಬಂದವಾಗ ಕೆಮ್ಮಲೆಯಿಂದ ಪಂಜ ಗಡುವಲ್ಲಿ ಏನು ಎಡಮೂರು ಗಡಿಯಲ್ಲಿ ಏನು ಗಡುಕಲ್ಲನ್ನು ಇದು ಮಾಡಿಕೊಂಡು ಆ ಹೊತ್ತಲ್ಲಿ ಏನು ಎಡಮೂರ ಬಲ್ಲಾಳ್ ದೇವಣ್ಣ ಬಲ್ಲಾಳರ ಮಂತ್ರಿ ಕಿನ್ನಿ ಚಿಹ್ನೆ ನೋಡುವಂಥ ವಿಚಾರ, ಅದು ಸತ್ಯದ ಪುರುಷರು ಅಂತ ಹೇಳಿಕೊಂಡು ಅವನನ್ನು ಎಡಮೂರಿನ ಅರಸು ದೇವಣ್ಣ ಬಲ್ಲಾಳರ ಹತ್ತಿರ ಕರ್ಕೊಂಡು ಬರುವಂಥದ್ದು. ದೇವರಂತ ದೇವಲೆಕ್ಕತ್ತಿನ ದೇವಣ್ಣ ಬಲ್ಲಾಳರು ಎಂಕಲ್ಲ ಉಲ್ಲೆ ಅಂತ ಮಾತು ಬರುತ್ತೆ. ಆ ಪ್ರಕಾರ ಅವರು ಸಾಕಿ ಅಲ್ಲಿ ಇವರು ಗುಡ್ಡೆ ಗಡಿದು ಇದೇನಂತಾರೆ ಗದ್ದೆ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಅಲ್ಲಿ ಅವರದ್ದು ಜೀವನ ಏನುಂಟು ಅವರದ್ದು ಜೀವನ ಮಾಡ್ಕೊಂಡು 36 ವರ್ಷ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ ಸರಿಗಟ್ಟು. ಹಾಗೆ ಮಾಡ್ಕೊಂಡು ಬಂದಂಥವರು ಆ ಹೊತ್ತಲ್ಲಿ ಅವರಿಗೂ ದೇವಣ್ಣ ಬಲ್ಲಾಳರಿಗೂ ಏನು ಅಷ್ಟೊಂದು ಏನು ಮಾವ ಆಳಿಯರ ಸಂಬಂಧ. ಅಗಿಲು ಅಂದರೆ 14 ಕೈತ ಕೊಪ್ಪರಿಗೇಡು ಮುಲ್ಲಗಂಟೆದು ಒರ್ಮಸಿ ರಯಲನ್ನ ದಾರಿ ಐನುಪುಡೈ ಕಾಂಟೆದ ಕೈಪು ಮುಕ್ಕಂಡೆನಿ ಬಂಗಬಾರದ ಹಿರೆಟ್ಟು ಎಂಕಲ್ಲ ಉಲ್ಲೆ ಮಂಜು ಬೆರ್ಗಡೆ ಚಾವಡಿಟ್ಟು ಎಂಕಲೇನು ಕುಲ್ಲ ಎಡಬಲಟ್ಟು ಕುಲ್ಲ ಅದು ಬಾಯಿಗೆ ನುಪ್ಪುದು ಇದು ತಿನ್ಪಾದೇರು. ಅಂದರೆ ಅವರು ಜೈನರಾದ್ರು ಆ ಹೊತ್ತಲ್ಲಿ ಅಷ್ಟೊಂದು ಮಾನ್ಯತೆ, ಅಷ್ಟೊಂದು ಮಕ್ಕಳಾಗಿ ನೋಡ್ಕೊಂಡವರು, ಅಷ್ಟೊಂದು ಇವರಿಗೆ ಅಷ್ಟು ಪ್ರಾತಿನಿಧ್ಯ ಇತ್ತು. ಅದು ಆದಮೇಲೆ ಏನೋ ಯುದ್ಧಕ್ಕೆ ಇದು ಬರುವಂಥ ವಿಚಾರ. ಆ ಹೊತ್ತಲ್ಲಿ ದಂಡುಗಟ್ಟಿ ಅಂದರೆ ಸೈನ್ಯ ಮಾಡಿಕೊಂಡು ಕೊಲ್ಲಲು ಸಾಧ್ಯ ಅಂದರೆ ಅಲ್ಲಿ ಆಗುವಂಥ ವಿಚಾರ, ಯುದ್ಧ ಆಗುವುದು, ಪ್ರಾಣ ಬಿಡೋದು ಕೂಡ ಅಲ್ಲಿ. ಇವತ್ತಿಗೂ ಎಣ್ಮೂರ ಬೈದಿರಲಿ ಅಂದರೆ ಇವತ್ತಿಗೂ ಅದೇ ವಾಡಿಕೆ ಅದು. ಸರಿ, ಅವ್ರ ಸಮಾಧಿ ಉಂಟು ಅಲ್ಲಿ. ಈಗ ಗರಡಿಗಳ ಉತ್ಸವ ಆಗಿರ್ಬೋದು, ಈಗ ಹೊಸ ಗರಡಿಗಳು ನಿರ್ಮಾಣವಾಗ್ತಿರುವಂಥದ್ದು, ಶಿಲಾನ್ಯಾಸವಾಗ್ತಿರುವಂಥದ್ದು, ಈಗಾಗಲೇ ನೀವು ಹೇಳಿದಾಗೆ ಎಲ್ಲ ಯುವಕರು ಒಗ್ಗೂಡಿ ಆ ಊರ ಪರವೂರ ಗ್ರಾಮಸ್ಥರು ಎಲ್ಲ ಒಗ್ಗೂಡಿ ಆ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಸರ್ಕಾರದಿಂದ ಇದಕ್ಕೆ ಯಾವುದಾದ್ರೂ ಸೌಲಭ್ಯಗಳು ಸಿಗ್ತಾ ಇದೆಯಾ? ತುಂಬ ಪ್ರೋತ್ಸಾಹ ಸಿಗ್ತಾ ಇದೆಯಾ? ತುಂಬ ಬೇಸರದ ಸಂಗತಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಇಲ್ಲಿ ಎಲ್ಲ ವರ್ಗದ
ಮಠ ಮಂದಿರ ಮಸೀದಿ ಚರ್ಚ್ ಎಲ್ಲ ಉಂಟು, ಯಾರು ದೂಷಣೆ ಮಾಡೋದಲ್ಲ, ಎಲ್ರಿಗೂ ಒಂದು ರೀತಿಯಲ್ಲಿ ಸವಲತ್ತು ಸಂಬಳ ಅದೆಲ್ಲ ಉಂಟು. ಆದರೆ ನಮ್ಮ ಗರಡಿಯ ಪೂಜನೆ ಮಾಡುವಂಥ ಪೂಜಾರಿಗಳಾಗಲಿ, ದರ್ಶನ ಮಾಡುವಂಥ ದರ್ಶನ ಪೂಜಾರಿಗಳಾಗಲಿ, ಅದೊಂದು ಭಾಳ ಮಡಿವಾಳನಾಗಲಿ ಪರವರಿಗಾಗಲಿ ಪಾಪ ತುಂಬ ಇವತ್ತಿಗೆ ಏನೂ ಒಂದು ಸವಲತ್ತಿಗೂ ಸಿಗುತ್ತೆ. ತುಂಬ ಬೇಸರ ಸಂಗತಿ. ಹಲವಾರು ಸಂಘ ಸಂಸ್ಥೆಗಳುಂಟು, ಹಲವಾರು ಧಾರ್ಮಿಕ ಮುಖಂಡರಿದ್ದಾರೆ, ರಾಜಕೀಯ ನೇತಾರರು, ಈ ಬಗ್ಗೆ ಯಾರೂ ಸ್ಪಂದಿಸುತ್ತಿಲ್ಲ. ತುಂಬ ಬೇಸರ ಸಂಗತಿ. ನಾವೊಂದು ಆ ಬಗ್ಗೆ ಚಿಂತೆ ಮಾಡಿ ನಮಗೆ ಅಂತ ಬಲ ಇಲ್ಲ ನಮ್ಮ ಹತ್ರ ಇಲ್ಲ. ನಾವು ಸಹ ಆ ಬಗ್ಗೆ ಎಷ್ಟಾದರೂ ನಾವೊಂದು ನಿಜವಾಗಿ ಬೈದೇರುಗಳಂದರೆ ಅತಿ ಅಂಥ ದರ್ಶನ ಪೂಜಾರಿಗಳು ಮಾಡುವವರ ಸಂಭಾವನೆ ಸಹ ಹೇಳಿದರೆ ನಮಗೆ ಭಾಳ ಬೇಸರ ಆಗುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೆ. ಆದರೂ ನಮ್ಮ ಕೈಯನ್ನು ಬೈದೇರುಗಳು ಬಿಡಲಿಲ್ಲ, ಎಲ್ಲಿ ಕೂಡ ಕಡಿಮೆ ಮಾಡಿಲ್ಲ. ಯಾವುದೇ ವೈಭವ ಎಲ್ಲೂ ಕಮ್ಮಿ ಆಗಿಲ್ಲ, ಹೆಚ್ಚೆಚ್ಚು ಆಗ್ತಾ ಇರುವಂತ ಅವರ ಸೇವೆನ ಪರಿಪೂರ್ಣ ಯಾರು ಮಾಡ್ತಾರ ಅವನನ್ನು ಗಟ್ಟಿ ಎತ್ತಿ ನಿಲ್ಲಿಸಿದ್ದಾರೆ ಅವರು. ಅದೊಂದು ನಮಗೆ ಬಹಳ ಮುಖ್ಯವಾಗಿ ಅಂದ್ರೆ ನಾವು ಹಲವಾರು ಗರಡಿಗಳಲ್ಲಿ ಬಹಳ ಬೇಸರ, ಯಾರು ಈ ಬಗ್ಗೆ ಸ್ಪಂದಿಸಿಲ್ಲ. ಏನು ಒಂದು ಅಂದ್ರೆ ಈಗಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಈ ದೈವಾಲಯದ ವಿಚಾರದಲ್ಲಿ ದೂಷಣೆ ಮಾಡೋದಲ್ಲ ಯಾರನ್ನು ಕೂಡ. ದೈವಾಲಯದ ವಿಚಾರದಲ್ಲಿ ಅವರದ್ರ ದರ್ಶನ ಪಾತ್ರಿಗಳವರು, ನಾವು ಬೈದರ ಕಡೆ ನಿಂತ ದರ್ಶನ ಪೂಜಾರಿಗಳು, ನಾವು ದರ್ಶನ ಪೂಜಾರಿಗಳು ಒಂದು ಅವರಿಗೆ ಒಂದು ಅರ್ಧ ಗಂಟೆ 1 ಗಂಟೆ ದರ್ಶನ ನಿಂತರೆ ಇಷ್ಟು ಅಂತ ಸಂಭಾವನೆ ತುಂಬ ಉಂಟು. ಈಗ ಜನಮನಸ್ಸದಲ್ಲಿ ಅದೆಲ್ಲ ಗೊತ್ತುಂಟು. ಅದೇ ನಾವು 2-3 ದಿವಸ ಇರ್ತೇವೆ ಅಷ್ಟೇ, ನಮಗೆ ವ್ರತ ಅನುಷ್ಠಾನ ಅಷ್ಟೇ ಕಷ್ಟ ಉಂಟು. ನಮಗೆ ಅಷ್ಟೇ ಕಷ್ಟ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮಗೆ ಬರುತ್ತೆ, ಇಲ್ಲ ನಮ್ಮ ಮನೆಯವರಿಗೆ ಬರುತ್ತೆ, ನಮ್ಮ ಫ್ಯಾಮಿಲಿಗೆ ಬರುತ್ತೆ. ಹಾಗೆ ಅಷ್ಟು ಮಾಡಿದರೂ ನಮಗೆ ಒಂದು ವಿಚಾರ ಅಂದರೆ ನಾವು ಸಂಭಾವನೆಗೆ ಯಾವತ್ತೂ ಅಪೇಕ್ಷೆ ಮಾಡಿ ನಾವು ಇದು ಮಾಡೋದಿಲ್ಲ. ಆದರೂ ನಮಗೆ ಮರ್ಯಾದೆ ಜಾಸ್ತಿ ಉಂಟು, ಬೇರೆ ಕೆಲಸ ಮಾಡುವಾಗಿಲ್ಲ. ನಮಗೆ ತಿಳಿದಿರುವಂಥ ಏನಾದರೂ ಕೆಲಸ ಮಾಡುವಂತಿಲ್ಲ. ಇದರಲ್ಲೇ ನಮಗೆ ದಿನ ಹೋಗಬೇಕಂತ ವಿಚಾರಗಳೆಲ್ಲ ಇರುತ್ತೆ. ಅದರಲ್ಲಿ ತುಂಬ ಕಷ್ಟ ಆಗುತ್ತೆ ನಮಗೆ. ಯಾವ ರೀತಿಯ ಇದಿಲ್ಲ ನಮಗೆ. ಮತ್ತು ನೇಮ ಕಟ್ಟುವ ಪರವರಿಗೆ ಒಂದು ವಿಚಾರ ಹಾಗೆ ಮುಂಚೆ ಎಲ್ಲ ಇತ್ತು ಈ ದೈವಾಲಯದಲ್ಲಿ ಹಾಗೆ ಹೀಗೆ ಅಂತ. ಈಗೀಗ ನಮ್ಮ ಇದರಲ್ಲಿ ಕೂಡ ಈ ಬೈದರುಗಳ ದರ್ಶನ ನಿಂತವರ ನಮ್ಮ ಮೇಲೆ ಕೂಡ ಈಗ ಬರ್ತಾ ಉಂಟು. ಮುಂಚೆ ಆದರೆ ಸ್ವಲ್ಪ ಆದರೂ ಹೆದರಿಕೆ ಇತ್ತು ಹೀಗೆ ಹೀಗೆ ಅಂತ. ಈಗ ಅದು ಕೂಡ ಸ್ವಲ್ಪ ಚೇಂಜಸ್ ಹಾಕೊಂಡು ಬಂದ ನನ್ನ ಮನಸ್ಸಿನ ವಿಚಾರವನ್ನು ಹೇಳ್ತಾ ಇರೋದು ನಾನು. ಅಂದರೆ ದರ್ಶನ ನಿಂತು ಬಂದಮೇಲೆ ಇಂಚ ಬಂಡೆ ಬೈದರ್ಲು ಹೇಳಿದಂತಲ್ಲ, ಹಾಗೆಲ್ಲ ನಮ್ಮ ಮಾತು ಬರ್ತಾ ಉಂಟು. ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿ ದೇವರಿಗೆ ಬಿಟ್ಟಂತ ನಮಗೆ ಅಂದರೆ ಮೊದಲೇ ಹೇಳಿದ್ದೇನೆ ನಾನು, ನಮಗೆ ಫ್ಯಾಮಿಲಿ ಅಂದರೆ ಸೂತಿಗೆ ನಮಗೆ ಇಲ್ಲ. ಅಂದರೆ ನಮ್ಮ ತಾಯಿ ಮರಣ ಹೊಂದಿದ್ರು ಮುಟ್ಟುವಂಥ ವಿಚಾರ ಇಲ್ಲ ನಮಗೆ. ಹಾಗೆ ಉಂಟು, ಆಲೋಚನೆ ಮಾಡಿ. ಹಾಗೆ ಅಂಥ ಒಂದು ನಿಸ್ವಾರ್ಥ ಸೇವೆ ಮಾಡಿ ನಮಗೆ ಇಂಥ ಹೆಸರು ಬರುತ್ತೆ. ಆವಾಗ ಬೇಸರ ಆಗುತ್ತೆ. ಯಾಕೆ ಹೀಗೆ? ಯಾವ ಕಡೆಯಲ್ಲಿ ಕೂಡ ನಮಗಿಲ್ಲ ಇಂಥ ಒಂದು ಅವರಿಗಂತೆ ಏನು ಹೇಳ್ತಾರೆ, ಅವರ ಸೇವೆಗಾಗಿ ಮೀಸಲಾಗಿರುವಂಥದ್ದು. ನಮ್ಮ ಇಡೀ ಫ್ಯಾಮಿಲಿ ಅವರಿಗಾಗಿ ಬಿಟ್ಟು ಕೊಟ್ಟಿದ್ದು, ವ್ಯಾಪ್ತಿ ಬಿಟ್ಟು ಹೋಗಾಗಿಲ್ಲ. ನೋಡಿ ಸ್ವಾಮಿಗಳು ಹೇಗೆ ಸನ್ಯಾಸ ಸ್ವೀಕಾರ ಮಾಡ್ತಾರೆ ಹಾಗೆ. ಆ ಪ್ರಕಾರ ನಾವು ನಮಗೆ ಇಂಥ ಒಂದು ಅಪವಾದಗಳೆಲ್ಲ ಬರುವಾಗ ಹಣಕ್ಕೆ ಆಸೆ ಪಡೋದಿಲ್ಲ, ಅಲ್ಲಿ ಏನು ಕೊಡ್ತಾರೆ ಅದಕ್ಕೆ ಆಸೆ ಪಡೋದಿಲ್ಲ. ಒಬ್ಬರು ಹೇಳಿಕೊಟ್ರಂತ ಅಂಥ ಮಾತಾಡಲಿಕ್ಕೆ ನಮಗಿಲ್ಲ. ಅಂಥ ಮಾತಾಡಿದರೆ ನಾವು ಮನೆಗೆ ಗಂಟು ಕಟ್ಕೊಂಡು ಹೋಗ್ತೇವೆ, ಅದು ನಮಗೆ ಬರುತ್ತೆ. ಅಂಥ ಹೆದರಿಕೆಲ್ಲ ಉಂಟು, ಅಂಥದ್ದೆಲ್ಲ ಆಗಿದ್ದು ಕೂಡ ಉಂಟು. ಅದೇ ರೀತಿ ಈಗೆಲ್ಲ ಅದರಲ್ಲಿ ಈ ವಿಚಾರದಲ್ಲಿ ತುಂಬ ಬೇಸರ ಆಗುತ್ತೆ ನಮಗೆ. ಆದಷ್ಟು ಬೇಗ ನಿಮ್ಮ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ, ಸೌಲಭ್ಯಗಳು ದೊರಕಲಿ, ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣಲಿ, ಒಂದು ಸಾಂಸ್ಕೃತಿಕ ನೆಲೆಯಲ್ಲಾದರೂ ಸರ್ಕಾರ ಇದಕ್ಕೆ ಸ್ಪಂದಿಸಲಿ ಅನ್ನುವಂಥದ್ದೇ ನಮ್ಮ ಆಶಯ. ಧನ್ಯವಾದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ, ನಿಮ್ಮ ಒಂದು ಮಾಹಿತಿಯನ್ನ ಜನರಿಗೆ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಗರಡಿಗಳ ಆಚರಣೆ ಯಾವ ರೀತಿ ನಡೆಯುತ್ತೆ, ಇದರ ಮಹತ್ವ ಏನು, ಇದರ ನಿಲುವು ಏನು, ಇದರ ಹಿನ್ನೆಲೆ ಏನು, ಹಾಗೂ ಇಲ್ಲಿ ಇರುವ ಕೆಲವು ಸಮಸ್ಯೆಗಳು ಏನು. ಹಲವಾರು ಜನ ತಮ್ಮ ಜೀವನವನ್ನು ಇದಕ್ಕಾಗಿ ಅರ್ಪಿತವನ್ನ ಮಾಡಿದ್ದಾರೆ. ಅವರ ಜೀವನ ನಡೆಯುವುದಕ್ಕಾದರೂ ಸರ್ಕಾರ ಅದಕ್ಕೆ ತಕ್ಕಂಥ ಸೌಲಭ್ಯಗಳನ್ನು ಕೊಡಲಿ, ಇದರ ಮೂಲಕ ಗರಡಿಗಳು ಅಭಿವೃದ್ಧಿಯನ್ನ ಹೊಂದಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.